ಆಗುತ್ತೆ ಅಂತ ಅನ್ಕೊಂಡು ಆಯ್ತು ಗೊತ್ತಿಲ್ಲ. ಆಗಿದೆ ಆಗಿದೆ ಮಾತಾಜಿ. ಅದನ್ನ ಹಾಗಾದ್ರೆ ನೀವೇ ಇದು ಮಾಡ್ಬಿಡ್ತೀರಾ ಮಾತಾಜಿ? ಮಾಡ್ಬಿಡ್ತೀರಾ? ಹಾ ಮಾಡ್ತೀನಿ. ಲೇಟ್ ಆಗ್ಬಿಟ್ಟಿದೆ ತುಂಬಾ. 20 ಮಿನಿಟ್ಸ್ ಲೇಟ್ ಆಯ್ತು ನನಗೆ ಕ್ಲಾಸ್ಗೆ. ಅದಕ್ಕೆ ಮಾಡಿ ಮಾತಾಜಿ. ಅದು ಎರಡಕ್ಕೂ ಕಳಿಸಿ ನೀವೇ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಪೋಸ್ಟ್ ಮಾಡಿ ಮಾತಾಜಿ, ಕೋವಷ್ಟನ ಮಾಡಿ. ಒಂದೇ ಒಂದು ನಿಮಿಷ ಮಾತಾಜಿ. ನಾನೇ ಕಳ್ಸಿದೀನಿ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದು ಆಗ್ತದೆ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮೊದಲನೆಯ ಸ್ಕಂದ 12ನೇ ಅಧ್ಯಾಯ ಶ್ಲೋಕ 34. ತೇನ ಸಂವೃತ ಸಂಭಾರ ಧರ್ಮಪುತ್ರೋ ಯುಧಿಷ್ಠಿರಃ ವಾಜಿಮೇಧೈತ್ರಿ ಬಿಭೀಥ ಯಜ್ಞೈ ಸಮಯಜತ್ ಹರಿಂ. ತೇನ ಆ ಸಂಪತ್ತಿನಿಂದ, ಸಂವೃತ ಸಂಗ್ರಹಿಸಿದ, ಸಂಭಾರ ವಸ್ತುಗಳುಳ್ಳ, ಧರ್ಮಪುತ್ರ ಪುಣ್ಯವಂತ ರಾಜನಾದ ಯುಧಿಷ್ಠಿರನು ವಾಜಿಮೇಧೈ ಅಶ್ವಮೇಧಗಳಿಂದ, ತ್ರಿಭಿ 3 ಸಲ, ಭೀತಃ ಕುರುಕ್ಷೇತ್ರ ಯುದ್ಧದ ತರುವಾಯ ಬಹಳ ಎದರಿದ್ದ, ಯಜ್ಞಗಳಿಂದ, ಸಮಯಜತ್ ಪರಿಪೂರ್ಣವಾಗಿ ಪೂಜಿಸಿದನು, ಹರಿಂ ದೇವೋತ್ತಮ ಪುರುಷನನ್ನು. ಅನುವಾದ: ಆ ಸಂಪತ್ತಿನಿಂದ ರಾಜನು 3 ಅಶ್ವಮೇಧ ಯಾಗಗಳಿಗೆ ಸಾಕಾಗುವಷ್ಟು ಸಾಮಗ್ರಿಗಳನ್ನು ಸಂಗ್ರಹಿಸಿದನು. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧವಾದ ಬಳಿಕ ಬಹು ಭೀತನಾಗಿದ್ದ ಧರ್ಮಿಷ್ಠನಾದ ಯುಧಿಷ್ಠಿರ ರಾಜನು ದೇವೋತ್ತಮ ಪುರುಷನಾದ ಶ್ರೀಹರಿಯನ್ನು ಸಂತೋಷಪಡಿಸಿದನು. ಭಾವಾರ್ಥ: ಮಹಾರಾಜ ಯುಧಿಷ್ಠಿರನು ವಿಶ್ವವಿಖ್ಯಾತನಾದ ಧಾರ್ಮಿಕ ವ್ಯಕ್ತಿಯಾಗಿದ್ದು ಜಗತ್ತಿನ ಆದರ್ಶ ರಾಜನಾಗಿದ್ದನು. ಕುರುಕ್ಷೇತ್ರ ಯುದ್ಧವು ನಡೆದ ಮೇಲೆ ಅವನು ಬಹಳ ಭಯಗೊಂಡಿದ್ದನು. ಅವನನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸುವುದಕ್ಕಾಗಿಯೇ ಆ ಯುದ್ಧದಲ್ಲಿ ಸಾಮೂಹಿಕ ಹತ್ಯೆ ನಡೆದಿತ್ತು. ಆದ್ದರಿಂದ ಯುದ್ಧ ಕಾರ್ಯದಲ್ಲಿ ಜರುಗಿದ ಸಕಲ ಪಾಪಗಳಿಗೆ ತಾನೇ ಹೊಣೆ ಎಂದು ಅವನು ಭಾವಿಸಿದನು. ಈ ಪಾಪಗಳಿಂದ ಮುಕ್ತನಾಗಲು ಅಶ್ವಗಳನ್ನು ಯಜ್ಞವೇದಿಯಲ್ಲಿ ಅರ್ಪಿಸುವ 3 ಅಶ್ವಮೇಧ ಯಾಗಗಳನ್ನು ಮಾಡಲು ಇಚ್ಛಿಸಿದನು. ಅಂತಹ ಯಾಗವು ಅತಿ ವೆಚ್ಚದ್ದು.
ಮಹಾರಾಜ ಯುಧಿಷ್ಠಿರನೂ ಸಹ ಮಹಾರಾಜ ಮರುತ್ತನು ಬಿಟ್ಟು ಹೋದ ಮತ್ತು ಮರುತ್ತ ರಾಜನಿಂದ ಸುವರ್ಣದಾನವನ್ನು ಸ್ವೀಕರಿಸಿದ ಬ್ರಾಹ್ಮಣರು ಬಿಟ್ಟು ಹೋದ ಅವಶ್ಯವಾದ ಚಿನ್ನದ ರಾಶಿಗಳನ್ನು ಸಂಗ್ರಹಿಸಬೇಕಾಯಿತು. ವಿದ್ವದ್ ಬ್ರಾಹ್ಮಣರು ಮಹಾರಾಜ ಮರುತ್ತನು ತಮಗೆ ನೀಡಿದ್ದ ಚಿನ್ನದ ಹೊರೆಗಳನ್ನ ಹೊರಲಾಗದೆ ದಾನದ ಬಹುಭಾಗವನ್ನ ಬಿಟ್ಟು ಹೋಗಿದ್ದರು. ಮಹಾರಾಜ ಮರುತ್ತನು ಕೂಡ ದಾನವಾಗಿ ಕೊಟ್ಟಿದ್ದ ಆ ಸುವರ್ಣ ರಾಶಿಗಳನ್ನು ಮತ್ತೆ ಸಂಗ್ರಹಿಸಲಿಲ್ಲ. ಇದಲ್ಲದೆ ಯಜ್ಞದಲ್ಲಿ ಉಪಯೋಗಿಸಿದ ಚಿನ್ನದ ತಟ್ಟೆಗಳನ್ನು ಮತ್ತು ಪಾತ್ರೆಗಳನ್ನು ಸಹ ಕಸದ ತೊಟ್ಟಿಗಳಲ್ಲಿ ಎಸೆಯಲಾಗಿತ್ತು. ಮಹಾರಾಜ ಯುಧಿಷ್ಠಿರನು ಸ್ವ ಉದ್ದೇಶಕ್ಕಾಗಿ ಸಂಗ್ರಹಿಸುವವರೆಗೆ ಆ ಚಿನ್ನದ ರಾಶಿಗಳು ಬಹಳ ಕಾಲದವರೆಗೆ ವಾರಸುದಾರರಿಲ್ಲದ ಸ್ವತ್ತಾಗಿ ಉಳಿದಿದ್ದವು. ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನ ಸೋದರರಿಗೆ ಯಾರ ಸ್ವಾಮ್ಯವಿಲ್ಲದ ಆ ಸ್ವತ್ತನ್ನು ಸಂಗ್ರಹಿಸಲು ಸಲಹೆ ನೀಡಿದನು, ಏಕೆಂದರೆ ಅದು ರಾಜನಿಗೆ ಸೇರುವುದಾಗಿತ್ತು. ಹೆಚ್ಚು ಆಶ್ಚರ್ಯಕರವಾದ ಸಂಗತಿ ಎಂದರೆ ರಾಜ್ಯದ ಯಾವ ಪ್ರಜೆಯು ಔದ್ಯಮಿಕ ಕಾರ್ಯಕ್ಕಾಗಲಿ ಅಥವಾ ಅಂತಹುದೇ ಇತರ ಕಾರ್ಯಕ್ಕಾಗಲಿ ಅದನ್ನು ಸಂಗ್ರಹಿಸಿರಲಿಲ್ಲ. ಇದರ ಅರ್ಥ ರಾಜ್ಯದ ಪ್ರಜೆಗಳು ಜೀವನದ ಸಕಲ ಅಗತ್ಯಗಳಿಂದ ಸಂಪೂರ್ಣವಾಗಿ ತೃಪ್ತರಾಗಿದ್ದರಿಂದ ಇಂದ್ರಿಯ ತುಷ್ಟಿಗಾಗಿ ಅನಗತ್ಯವಾದ ಉತ್ಪಾದಕ ಉದ್ಯಮಗಳನ್ನು ಕೈಗೊಳ್ಳಲು ಇಚ್ಛಿಸಲಿಲ್ಲ. ಮಹಾರಾಜ ಯುಧಿಷ್ಠಿರನು ಕೂಡ ಯಜ್ಞಗಳನ್ನಾಚರಿಸಲು ಮತ್ತು ದೇವೋತ್ತಮ ಪರಮಪುರುಷ ಶ್ರೀಹರಿಯನ್ನು ಸಂತೋಷಪಡಿಸಲು ಆ ಸುವರ್ಣ ರಾಶಿಗಳನ್ನು ತರಿಸಿದನು. ಹಾಗಲ್ಲದೆ ರಾಜ್ಯದ ಬೊಕ್ಕಸಕ್ಕಾಗಿ ಅದನ್ನು ಸಂಗ್ರಹಿಸಲು ಅವನು ಇಷ್ಟಪಟ್ಟಿರಲಿಲ್ಲ. ವ್ಯಕ್ತಿಯು ಮಹಾರಾಜ ಯುಧಿಷ್ಠಿರನ ಕಾರ್ಯಗಳಿಂದ ಪಾಠ ಕಲಿಯಬೇಕು. ಅವನು ರಣರಂಗದಲ್ಲಿ ನಡೆದ ಪಾಪಗಳಿಂದ ಭಯಗೊಂಡಿದ್ದನು. ಆದ್ದರಿಂದ ಪರಮಪ್ರಭುವನ್ನು ತೃಪ್ತಿಗೊಳಿಸಲು ಇಚ್ಛಿಸಿದನು. ನಮ್ಮ ದೈನಿಕ ವೃತ್ತಿ ಕರ್ತವ್ಯ ಪಾಲನೆಯಲ್ಲಿ ನಮ್ಮಿಂದ ಅನಿಷ್ಟ ಪಾಪಗಳು ಕೂಡ ನಡೆದು ಹೋಗುತ್ತವೆಂದು ಇದರಿಂದ ತಿಳಿಯುತ್ತದೆ. ಅನೈಚ್ಛಿಕವಾದ ಅಂತಹ ಪಾತಕಗಳನ್ನು ಸಹ ನಿಷ್ಫಲಗೊಳಿಸುವುದಕ್ಕಾಗಿ ವ್ಯಕ್ತಿಯು ಅಪೌರುಷೇಯವಾದ ಗ್ರಂಥಗಳಲ್ಲಿ ವಿಹಿತವಾದ ಯಜ್ಞಗಳನ್ನು ಆಚರಿಸಬೇಕು. ಭಗವದ್ಗೀತೆಯಲ್ಲಿ ಯಜ್ಞಾತ್ ಕರ್ಮಣ್ಯೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಭಗವಂತನು ಹೇಳುತ್ತಾನೆ, ಎಲ್ಲ ಅನಧಿಕೃತ ಕರ್ಮಗಳಿಂದ ಅಥವಾ ನಮ್ಮಿಂದ ಸಹಜವಾಗಿ ಅನೈಚ್ಛಿಕವಾಗಿ ನಡೆಯುವ ಪಾತಕಗಳಿಂದಲೂ ಸಹ ಬಿಡುಗಡೆ ಹೊಂದಲು ಶಾಸ್ತ್ರವಿಹಿತವಾದ ಯಾಗಗಳನ್ನು ಆಚರಿಸಬೇಕು. ಹಾಗೆ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಆದರೆ ಯಾರು ಹಾಗೆ ಮಾಡದೆ ಸ್ವಾರ್ಥಕ್ಕಾಗಿ ಅಥವಾ ಇಂದ್ರಿಯ ತುಷ್ಟಿಗಾಗಿ ಕರ್ಮ ಮಾಡುವರೋ ಅವರು ತಾವು ಮಾಡಿದ ಪಾಪಗಳಿಂದ ಒದಗುವ ಎಲ್ಲ ಕಷ್ಟಗಳಿಗೆ ಈಡಾಗಬೇಕು. ಆದ್ದರಿಂದ ಪರಮಪುರುಷ ಹರಿಯನ್ನು ತೃಪ್ತಿಗೊಳಿಸುವುದು ಯಜ್ಞಾಚರಣೆಗಳ ಮುಖ್ಯ ಉದ್ದೇಶ. ಯಜ್ಞಾಚರಣೆಗಳ ಪ್ರಕ್ರಿಯೆಯು ಬೇರೆ ಬೇರೆ ಕಾಲಗಳಲ್ಲಿ, ಸ್ಥಳಗಳಲ್ಲಿ ಮತ್ತು ವ್ಯಕ್ತಿಗಳಿಗನುಗುಣವಾಗಿ ಬೇರೆ ಬೇರೆಯಾಗಿರಬಹುದು. ಆದರೆ ಅಂತಹ ಯಜ್ಞಗಳ ಧ್ಯೇಯ ಎಲ್ಲ ಕಾಲಗಳಲ್ಲಿ ಮತ್ತು ಎಲ್ಲ ಸಂದರ್ಭಗಳಲ್ಲಿ ಒಂದೇ. ಆ ಧ್ಯೇಯವೆಂದರೆ ಭಗವಾನ್ ಶ್ರೀಹರಿಯ ತುಷ್ಟಿ. ಅದು ಧಾರ್ಮಿಕ ಜೀವನದ ರೀತಿ ಮತ್ತು ಜಗದಾದ್ಯಂತ ಶಾಂತಿ ಮತ್ತು ಸಮೃದ್ಧಿಯ ದಾರಿ. ಮಹಾರಾಜ ಯುಧಿಷ್ಠಿರನು ಜಗತ್ತಿನಲ್ಲಿ ಆದರ್ಶ ಧಾರ್ಮಿಕ ರಾಜನಾಗಿ ಇವೆಲ್ಲವನ್ನೂ ಮಾಡಿದನು. ರಾಜ್ಯ ವ್ಯವಹಾರಗಳ ಆಡಳಿತದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಕೊಲೆಯು ಒಂದು ಅಂಗೀಕೃತ ತಂತ್ರವಾಗಿದೆ. ಹೀಗಿದ್ದು ಮಹಾರಾಜ ಯುಧಿಷ್ಠಿರನು ತನ್ನ ದೈನಿಕ ಕರ್ತವ್ಯ ನಿರ್ವಹಣೆಯಲ್ಲಿ ಪಾಪ ಮಾಡಿದನೆಂದರೆ ಕಲಿಯುಗದ ಅಶಿಕ್ಷಿತ ಜನರು ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ಮಾಡಬಹುದಾದ ಪಾಪಗಳ ಪ್ರಮಾಣವನ್ನು ನಾವು ಕೇವಲ ಊಹಿಸಿಕೊಳ್ಳಬಹುದಾಗಿದೆ. ಅವರಿಗೆ ಭಗವಂತನನ್ನು ತೃಪ್ತಿಪಡಿಸಲು ಯಜ್ಞಾಚರಣೆಗೆ ಬೇಕಾದ ಅನುಕೂಲವೇ ಇಲ್ಲ. ಆದ್ದರಿಂದ ತಮ್ಮ ವೃತ್ತಿ ಕರ್ತವ್ಯದ ಪಾಲನೆಯಿಂದ ಭಗವಂತನನ್ನ ತುಷ್ಟಿಪಡಿಸುವುದು ಅವರ ಮುಖ್ಯ ಕರ್ತವ್ಯವಾಗಿರುತ್ತದೆ. ಇದನ್ನು ಭಾಗವತವೇ ಹೇಳುತ್ತದೆ. ಯಾವನೇ ಆಗಲಿ, ಯಾವ ಸ್ಥಳದವನೇ ಆಗಲಿ, ಯಾವ ಸಮಾಜದವನೇ ಆಗಲಿ,
ಯಾವ ಜಾತಿ ಅಥವಾ ಮತದವನೇ ಆಗಲಿ, ಯಾವುದೇ ಬಗೆಯ ವೃತ್ತಿ ಧರ್ಮದಲ್ಲಿ ತೊಡಗಿರಲಿ, ಅವನು ಆಯಾಯ ದೇಶ, ಕಾಲ ಮತ್ತು ವ್ಯಕ್ತಿಗಳಿಗಾಗಿ ಶಾಸ್ತ್ರಗಳಲ್ಲಿ ವಿಹಿತವಾದ ಯಜ್ಞಗಳನ್ನು ಆಚರಿಸಲು ಸಮ್ಮತಿಸಬೇಕು. ಕಲಿಯುಗದಲ್ಲಿ ಅಪರಾಧವಿಲ್ಲದೆ ಶ್ರೀಕೃಷ್ಣನ ನಾಮ ಸಂಕೀರ್ತನೆಯಿಂದ ಜನರು ಭಗವಂತನ ಸ್ತೋತ್ರದಲ್ಲಿ ನಿರತರಾಗಿರಬೇಕೆಂದು ವೈದಿಕ ಸಾಹಿತ್ಯದಲ್ಲಿ ಶಿಫಾರಸು ಮಾಡಲಾಗಿದೆ. ಕೀರ್ತನಾದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್. ಹೀಗೆ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಬಗೆಯ ಪಾಪಗಳಿಂದ ಮುಕ್ತನಾಗಬಹುದು. ಮರಳಿ ಭಗವದ್ಧಾಮಕ್ಕೆ ಹಿಂದಿರುಗುವುದರ ಮೂಲಕ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಹೊಂದಬಹುದು. ನಾವು ಈ ವಿಷಯವನ್ನು ಈ ಮಹಾ ಸಾಹಿತ್ಯದ ಅನೇಕ ಕಡೆಗಳಲ್ಲಿ, ವಿಶೇಷವಾಗಿ ಪ್ರಸ್ತಾವನಾ ವಿಭಾಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವಿನ ಜೀವನ ಚಿತ್ರಣದ ಮೂಲಕ ಅನೇಕ ಬಾರಿ ಚರ್ಚಿಸಿದ್ದೇವೆ. ಆದರೂ ಸಮಾಜದಲ್ಲಿ ಶಾಂತಿ ಮತ್ತು ಸಮೃದ್ಧಿಗಳು ಉಂಟಾಗಲೆಂಬ ದೃಷ್ಟಿಯಿಂದ ಅದನ್ನೇ ಪುನರುಚ್ಚರಿಸುತ್ತಿದ್ದೇವೆ. ಭಗವದ್ಗೀತೆಯಲ್ಲಿ ಭಗವಂತನು ತಾನು ಹೇಗೆ ಸಂತುಷ್ಟನಾಗುವನೆಂದು ಸಾರಿ ಹೇಳಿದ್ದಾನೆ. ಅದೇ ಪ್ರಕ್ರಿಯೆಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ ಮತ್ತು ಪ್ರಚಾರದಲ್ಲಿ ಕಾರ್ಯತಃ ನಿರೂಪಿತವಾಗಿದೆ. ಪರಮಪ್ರಭುವಾದ ಶ್ರೀಹರಿಯನ್ನು ಅಸ್ತಿತ್ವದ ಸಕಲ ಕ್ಲೇಶಗಳಿಂದ ಪಾರು ಮಾಡುವ ದೇವೋತ್ತಮ ಪುರುಷನನ್ನು ಸಂತುಷ್ಟಗೊಳಿಸುವ ಯಜ್ಞಾಚರಣೆಯ ಪರಿಪೂರ್ಣ ಪ್ರಕ್ರಿಯೆ ಎಂದರೆ ಕಲಹ ಮತ್ತು ವೈಮನಸ್ಯದ ಈ ಅಂಧಕಾರ ಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮಾರ್ಗದಲ್ಲಿ ನಡೆಯುವುದು. ಮಹಾರಾಜ ಯುಧಿಷ್ಠಿರನು ಆ ಸಮೃದ್ಧಿ ಕಾಲದಲ್ಲಿಯೇ ಅಶ್ವಮೇಧ ಯಾಗದ ಸಾಮಗ್ರಿಗಳನ್ನು ಪಡೆಯಲು ಚಿನ್ನದ ರಾಶಿಗಳನ್ನು ಸಂಗ್ರಹಿಸಬೇಕಾಯಿತು. ಹೀಗಿರುವಾಗ ಈ ಅಭಾವದ ಮತ್ತು ಚಿನ್ನದ ತೀರ ಕೊರತೆಯ ದಿನಗಳಲ್ಲಿ ಅಂತಹ ಯಜ್ಞಾಚರಣೆಯನ್ನು ಕುರಿತು ಆಲೋಚಿಸುವುದು ಸಾಧ್ಯವಿಲ್ಲ. ಇವತ್ತು ಪತ್ರಗಳ ರಾಶಿ ಇವೆ ಮತ್ತು ಅವುಗಳನ್ನು ಆಧುನಿಕ ನಾಗರಿಕತೆಯ ಆರ್ಥಿಕ ಅಭಿವೃದ್ಧಿಯಿಂದ ಚಿನ್ನಕ್ಕೆ ಪರಿವರ್ತಿಸುವಂತಹ ಭರವಸೆಗಳಿವೆ. ಆದರೂ ಮಹಾರಾಜ ಯುಧಿಷ್ಠಿರನಂತೆ ವೈಯಕ್ತಿಕವಾಗಿಯಾಗಲಿ ಸಾಮೂಹಿಕವಾಗಿಯಾಗಲಿ ಅಥವಾ ರಾಜ್ಯ ಪೋಷಣೆಯ ಮೂಲಕವಾಗಿಯಾಗಲಿ ದ್ರವ್ಯ ವೆಚ್ಚ ಮಾಡುವುದು ಅಸಂಭವ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಾಸ್ತ್ರಾನುಗುಣವಾಗಿ ಸಮ್ಮತಿಸಿದ ವಿಧಾನವು ಈ ಯುಗಕ್ಕೆ ನಿಜವಾಗಿ ತಕ್ಕುದಾಗಿದೆ. ಅಂತಹ ವಿಧಾನಕ್ಕೆ ವೆಚ್ಚದ ಅಗತ್ಯ ಬೀಳುವುದೇ ಇಲ್ಲ. ಅಲ್ಲದೆ ಯಜ್ಞಾಚರಣೆಗಳ ಇತರ ದುಬಾರಿ ವಿಧಾನಗಳಿಗಿಂತ ಅದು ಹೆಚ್ಚು ಫಲಪ್ರದವಾಗಿರುತ್ತದೆ. ವೈದಿಕ ವಿಧಿಗಳನ್ನನುಸರಿಸಿ ಆಚರಿಸಿದ ಅಶ್ವಮೇಧ ಯಜ್ಞವನ್ನಾಗಲಿ ಅಥವಾ ಗೋಯಜ್ಞವನ್ನಾಗಲಿ ಪ್ರಾಣಿವಧೆಯ ಪ್ರಕ್ರಿಯೆ ಎಂದು ತಪ್ಪಾಗಿ ತಿಳಿಯಕೂಡದು. ಬದಲಾಗಿ ಯಜ್ಞಕ್ಕಾಗಿ ಅರ್ಪಿತವಾದ ಪ್ರಾಣಿಗಳು ವೇದ ಮಂತ್ರ ಪಠಣದ ದಿವ್ಯ ಶಕ್ತಿಯಿಂದ ಹೊಸ ಜೀವನವನ್ನ ಪಡೆಯುತ್ತವೆ. ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸುವುದಾದರೆ ಅವು ಸಾಮಾನ್ಯರು ಗ್ರಹಿಸುವುದಕ್ಕಿಂತ ಭಿನ್ನವಾಗಿರುತ್ತವೆ. ವೇದ ಮಂತ್ರಗಳೆಲ್ಲವೂ ಪ್ರಯೋಗಸಿದ್ಧ ಮತ್ತು ಹೋಮ ಮಾಡಿದ ಪ್ರಾಣಿಯ ನವಜೀವನವು ಅದಕ್ಕೆ ಪ್ರಮಾಣ. ಈ ಯುಗದ ಬ್ರಾಹ್ಮಣರೆನಿಸಿದವರಿಂದ ವೇದ ಮಂತ್ರಗಳ ಅಂತಹ ಕ್ರಮಬದ್ಧ ಪಠಣವು ಅಸಂಭವ. ದ್ವಿಜಕುಲದ ಅಶಿಕ್ಷಿತ ಪೀಳಿಗೆಯವರು ತಮ್ಮ ಪೂರ್ವಜರಂತೆ ಇಲ್ಲವೇ ಇಲ್ಲ. ಆದ್ದರಿಂದ ಅವರನ್ನು ಏಕಜರಲ್ಲಿ ಅಥವಾ ಶೂದ್ರರಲ್ಲಿ ಪರಿಗಣಿಸಲಾಗಿದೆ. ಏಕಜನು ವೇದ ಮಂತ್ರಗಳನ್ನು ಪಠಿಸಲು ಅನರ್ಹನು. ಆದ್ದರಿಂದ ಮೂಲ ಮಂತ್ರಗಳ ಪಠಣವು ಕಾರ್ಯಸಿದ್ಧವಲ್ಲ. ಇವೆಲ್ಲರನ್ನು ಸಂರಕ್ಷಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನವನ್ನು ಆರಂಭಿಸಿದರು. ಸಕಲ ಕಾರ್ಯಸಾಧ್ಯ ಉದ್ದೇಶದ ದೃಷ್ಟಿಯಿಂದ ನೋಡಿದರೆ ಇದು ಒಂದು ಯಜ್ಞವೇ ಹೌದು. ಈ ಯುಗದ ಜನರು ಈ ನಿಶ್ಚಿತ ಮತ್ತು ಅಂಗೀಕೃತ ಮಾರ್ಗದಲ್ಲಿ ಸಾಗಬೇಕಾದುದನ್ನು ಒತ್ತಿ ಹೇಳಲಾಗಿದೆ. ಶ್ಲೋಕ 35. ಆಹತೋ ಭಗವಾನ್ ರಾಜ್ಞ ಯಾಜಯಿತ್ವಾ ದ್ವಿಜೈನ್ ನೃಪಂ ಉವಾಸ ಕತಿ ಚಿನ್ಮಾಸಾನ್
ಸುಹೃದಾಂ ಪ್ರಿಯ ಕಾಮ್ಯಯ. ಅಹೂತಃ ಕರೆಯಿಸಲ್ಪಟ್ಟನು ಭಗವಾನ್ ದೇವೋತ್ತಮ ಪುರುಷ ಶ್ರೀಕೃಷ್ಣನು ರಾಜನಿಂದ ಯಾಜಯಿತ್ವ ಯಜ್ಞಾಚರಣೆಗಳಿಗೆ ಕಾರಣನಾಗಿ ದ್ವಿಜಯ್ ವಿದ್ವಾಂಸರಾದ ಬ್ರಾಹ್ಮಣರಿಂದ ನೃಪಂ ರಾಜನ ಪರವಾಗಿ ವಾಸ ಮಾಡಿದನು. ಕತಿಚಿತ್ ಕೆಲವು ಮಾಸಗಳು ಸುಹೃದಾಂ ಬಂಧುಗಳ ಪ್ರಿಯ ಕಾಮ್ಯಯ ಸಂತೋಷಕ್ಕಾಗಿ. ಅನುವಾದ. ಪುರುಷೋತ್ತಮ ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನಿಂದ ಯಜ್ಞಕ್ಕೆ ಆಹ್ವಾನಿತನಾಗಿ ಯಜ್ಞವು ಅರ್ಹ ಬ್ರಾಹ್ಮಣರಿಂದ ನೆರವೇರುವಂತೆ ನೋಡಿಕೊಂಡನು. ಆ ಬಳಿಕ ಬಂಧುಗಳಿಗೆ ಸಂತೋಷವನ್ನುಂಟು ಮಾಡುವ ಇಚ್ಛೆಯಿಂದ ಭಗವಂತನು ಕೆಲವು ತಿಂಗಳವರೆಗೆ ಅಲ್ಲಿಯೇ ಉಳಿದನು. ಭಾವಾರ್ಥ. ಮಹಾರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಯಜ್ಞಾಚರಣೆಯ ಮೇಲ್ವಿಚಾರಣೆ ಮಾಡುವುದಕ್ಕಾಗಿ ಆಮಂತ್ರಿಸಿದ್ದನು. ಶ್ರೀಕೃಷ್ಣನು ಸಹ ತನ್ನ ಹಿರಿಯ ಸಹೋದರ ಸಂಬಂಧಿಯ ಆದೇಶವನ್ನು ಪಾಲಿಸುವ ಸಲುವಾಗಿ ವಿದ್ವದ್ವಿಜ ಬ್ರಾಹ್ಮಣರಿಂದ ಯಜ್ಞವು ನಡೆಯುವಂತೆ ಮಾಡಿದನು. ಕೇವಲ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಮಾತ್ರದಿಂದ ಒಬ್ಬನು ಯಜ್ಞವನ್ನು ಆಚರಿಸಲು ಅರ್ಹನಾಗುವುದಿಲ್ಲ. ಸದಾಚಾರ್ಯದಿಂದ ಸರಿಯಾದ ಶಿಕ್ಷಣ ಮತ್ತು ದೀಕ್ಷೆ ಪಡೆದು ದ್ವಿಜನಾಗಬೇಕು. ಬ್ರಾಹ್ಮಣ ಕುಲದ ಏಕಜ ಬ್ರಾಹ್ಮಣ ಪುತ್ರರು ಏಕಜ ಶೂದ್ರರಿಗೆ ಸಮಾನ. ಅಂತಹ ಬ್ರಹ್ಮಬಂಧುಗಳನ್ನು ಅಥವಾ ಅನರ್ಹ ಏಕಜ ಪುತ್ರರನ್ನು ಯಾವುದೇ ಧರ್ಮಾರ್ಥದಿಂದ ಅಥವಾ ವೈದಿಕ ಧರ್ಮದಿಂದ ದೂರವಿಡಬೇಕು. ಈ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಶ್ರೀಕೃಷ್ಣನಿಗೆ ವಹಿಸಲಾಯಿತು. ಶ್ರೀಕೃಷ್ಣನು ಪರಿಪೂರ್ಣನಾದುದರಿಂದ ಪ್ರಾಮಾಣಿಕ ಸದ್ವಿಜರಿಂದ ಯಜ್ಞವು ಯಶಸ್ವಿಯಾಗಿ ನಡೆಯುವಂತೆ ನೋಡಿಕೊಂಡನು. ಶ್ಲೋಕ 36. ತಥೋರಾಜ್ಞಾ ಅಭ್ಯನುಜ್ಞಾತ ಕೃಷ್ಣಯ ಸಹ ಬಂಧುಭಿ ಯಾಯೌ ದ್ವಾರವತೀಂ ಬ್ರಹ್ಮನ್ ಸಾರ್ಜುನೋ ಯದುಭಿವೃತಃ. ತಥಾ ಅನಂತರ ರಾಜನಿಂದ ಅಭ್ಯನುಜ್ಞಾತ ಅಪ್ಪಣೆ ಪಡೆದವನಾಗಿ ಕೃಷ್ಣಯ ದ್ರೌಪದಿಯಿಂದಲೂ ಸಹ ಜೊತೆಗೆ ಬಂಧುಭಿ ಇತರ ಬಂಧುಗಳ ಯಾಯೌ ಹೋದನು ದ್ವಾರವತೀಂ ದ್ವಾರಕಾಧಾಮಕ್ಕೆ ಬ್ರಹ್ಮನ್ ಬ್ರಾಹ್ಮಣರೇ ಸ ಅರ್ಜುನನೊಡನೆ ಯದುಭಿ ಯದುಕುಲದ ಸದಸ್ಯರೊಂದಿಗೆ ಸುತ್ತುವರಿದವನಾಗಿ. ಅನುವಾದ. ಎಲೈ ಶೌನಕರೇ, ಆ ನಂತರ ಶ್ರೀಕೃಷ್ಣನು ಯುಧಿಷ್ಠಿರ, ದ್ರೌಪದಿ ಮತ್ತು ಇತರ ಬಂಧುಗಳಿಗೆ ವಿದಾಯ ಹೇಳಿ ಅರ್ಜುನ ಮತ್ತು ಯದುವಂಶದ ಸದಸ್ಯರಿಂದ ಒಡಗೂಡಿ ದ್ವಾರಕೆಗೆ ಹೊರಟನು. ಇಲ್ಲಿಗೆ ಶ್ರೀಮದ್ಭಾಗವತದ 1ನೇ ಸ್ಕಂದದ ಚಕ್ರವರ್ತಿ ಪರೀಕ್ಷಿತನ ಜನನ ಎಂಬ 12ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ಅಧ್ಯಾಯ 13. ಧೃತರಾಷ್ಟ್ರನ ಗೃಹತ್ಯಾಗ. ಶ್ಲೋಕ 1. ಶ್ಲೋಕ 1. ಸೂತ ಉವಾಚ. ಮೊದಲನೇ ಸ್ಕಂದ 13ನೇ ಅಧ್ಯಾಯ ಧೃತರಾಷ್ಟ್ರನ ಗೃಹತ್ಯಾಗ. ಶ್ಲೋಕ 1. ಸೂತ ಉವಾಚ. ವಿದುರಾತೀರ್ಥಯಾತ್ರಾಯಾಂ ಮೈತ್ರೇಯಾತ್ ಆತ್ಮನ ಗತಿಂ ಜ್ಞಾತ್ವಾ ಅಗಾತ್ ಹಸ್ತಿನಾಪುರಂ
ತಯಾ ಅವಾಪ್ತ ವಿವಿತ್ಸಿತಃ. ಸೂತ ಉವಾಚ. ಶ್ರೀ ಸೂತ ಮುನಿಗಳು ಹೇಳಿದರು, ವಿದುರಃ ವಿದುರನು ತೀರ್ಥ ಯಾತ್ರಾಯಾಂ ನಾನಾ ತೀರ್ಥಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಮೈತ್ರೇಯಾತ್ ಮಹರ್ಷಿ ಮೈತ್ರೇಯರಿಂದ ಆತ್ಮನಃ ಆತ್ಮನ ಗತಿಂ ಗುರಿಯನ್ನು ಜ್ಞಾತ್ವಾ ತಿಳಿದು ಆಗಾತ್ ಹಿಂದಿರುಗಿದನು. ಅಸ್ತಿನಾಪುರಂ ಅಸ್ತಿನಾಪುರಕ್ಕೆ ತಯ ಆ ಜ್ಞಾನದಿಂದ ಅವಾಪ್ತ ಪೂರ್ಣವಾಗಿ ಪಡೆದು ವಿವಿತ್ಸಿತಃ ತಿಳಿಯಬೇಕಾದ ಪ್ರತಿಯೊಂದರಲ್ಲಿ ಪರಿಣಿತನಾಗಿ. ಅನುವಾದ. ಶ್ರೀ ಸೂತ ಮುನಿಗಳು ನುಡಿದರು, ತೀರ್ಥಯಾತ್ರೆ ಮಾಡುತ್ತಿರುವಾಗ ವಿದುರನು ಮಹರ್ಷಿ ಮೈತ್ರೇಯರಿಂದ ಆತ್ಮದ ಗಮ್ಯ ಸ್ಥಾನದ ಜ್ಞಾನವನ್ನು ಪಡೆದು ಹಸ್ತಿನಾಪುರಕ್ಕೆ ಮರಳಿದನು. ಅವನು ಆ ವಿಷಯದಲ್ಲಿ ಯಥೇಚ್ಛವಾಗಿ ಪರಿಣಿತನಾದನು. ಭಾವಾರ್ಥ. ವಿದುರ ಮಹಾಭಾರತದ ಚರಿತ್ರೆಯ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ. ಅವನು ಮಹಾರಾಜ ಪಾಂಡುವಿನ ತಾಯಿಯಾದ ಅಂಬಿಕೆಯ ದಾಸಿಯ ಗರ್ಭದಲ್ಲಿ ವ್ಯಾಸ ಮಹರ್ಷಿಗಳಿಂದ ಜನ್ಮ ತಳೆದವನು. ಅವನು ಯಮರಾಜನ ಅವತಾರ. ಮಾಂಡವ್ಯ ಮುನಿಯ ಶಾಪದಿಂದಾಗಿ ಅವನು ಶೂದ್ರನಾಗಬೇಕಾಯಿತು. ಅದರ ಕಥಾ ವಿವರ ಹೀಗಿದೆ. ಒಮ್ಮೆ ನಗರ ರಕ್ಷಕರು ಕೆಲವು ಕಳ್ಳರನ್ನು ಹಿಡಿದರು. ಆ ಕಳ್ಳರು ಮಾಂಡವ್ಯ ಮುನಿಯ ಆಶ್ರಮದಲ್ಲಿ ಅಡಗಿಕೊಂಡಿದ್ದರು. ಆ ಆರಕ್ಷಕ ಸಿಬ್ಬಂದಿ ಸಹಜವಾಗಿ ಕಳ್ಳರೊಂದಿಗೆ ಮಾಂಡವ್ಯ ಮುನಿಯನ್ನು ಬಂಧಿಸಿತು. ಆರಕ್ಷಕರು ಮುನಿಯನ್ನು ಈಟಿಯಿಂದ ತಿವಿದು ಸಾಯಿಸುವಂತೆ ವಿಶೇಷವಾದ ಶಿಕ್ಷೆ ವಿಧಿಸಿದರು. ಇನ್ನೇನು ಈಟಿಯಿಂದ ಇರಿಯಬೇಕೆಂದಿರುವಾಗ ರಾಜನಿಗೆ ಸುದ್ದಿ ತಲುಪಿತು. ಅವನು ಮಹಾಮುನಿಯಾದ್ದರಿಂದ ಕರುಣೆಯಿಂದ ರಾಜನು ಆ ಕಾರ್ಯವನ್ನು ಕೂಡಲೇ ತಡೆದನು. ತನ್ನ ಜನ ಮಾಡಿದ ತಪ್ಪಿಗಾಗಿ ರಾಜನು ವೈಯಕ್ತಿಕವಾಗಿ ಮುನಿಯ ಕ್ಷಮೆ ಬೇಡಿದನು. ಕೂಡಲೇ ಆ ಮುನಿಯು ಯಮರಾಜನಲ್ಲಿಗೆ ಹೋದನು. ಅವನೇ ತಾನೇ ಎಲ್ಲ ಜೀವಿಗಳ ಹಣೆಬರಹವನ್ನ ವಿಧಿಸುವವನು. ಮುನಿಯು ಈ ಕುರಿತು ಯಮನನ್ನು ಪ್ರಶ್ನೆ ಮಾಡಿದನು. ಮುನಿಯು ಬಾಲಕನಾಗಿದ್ದಾಗ ಚೂಪಾದ ದರ್ಬೆಯಿಂದ ಪಕ್ಷಿಯನ್ನು ಚುಚ್ಚಿದನು. ಆ ಕಾರಣದಿಂದ ಅವನು ಕಷ್ಟಕ್ಕೆ ಸಿಲುಕಿದನು ಎಂದು ಯಮರಾಜನು ಉತ್ತರವಿತ್ತನು. ಬಾಲ್ಯ ಸಹಜ ಮುಗ್ಧತೆಗೆ ಶಿಕ್ಷೆ ಕೊಡುವುದು ಯಮನ ಅವಿವೇಕದ ವರ್ತನೆ ಎಂದು ಮುನಿಯು ಭಾವಿಸಿ ಶೂದ್ರನಾಗೆಂದು ಯಮನಿಗೆ ಶಾಪವಿತ್ತನು. ಹೀಗೆ ಯಮನ ಅವತಾರವಾದ ಆ ಶೂದ್ರನೇ ವಿದುರ. ಧೃತರಾಷ್ಟ್ರ ಮತ್ತು ಮಹಾರಾಜ ಪಾಂಡುವಿನ ಶೂದ್ರ ಸಹೋದರ. ಆದರೆ ಭೀಷ್ಮಾಚಾರ್ಯರು ತನ್ನ ಇತರ ಸೋದರ ಪುತ್ರರೊಂದಿಗೆ ಕುರುವಂಶದ ಈ ಶೂದ್ರ ಪುತ್ರನನ್ನು ಸಮನಾಗಿ ಪೋಷಿಸಿದರು. ಕಾಲಾಂತರದಲ್ಲಿ ಬ್ರಾಹ್ಮಣನಿಂದ ಶೂದ್ರಾಣಿಯ ಗರ್ಭದಲ್ಲಿ ಜನ್ಮ ತಳೆದ ಕನ್ಯೆಯನ್ನೇ ವಿದುರನು ಮದುವೆಯಾದನು. ವಿದುರನು ವಂಶ ಪರಂಪರೆಯಿಂದ ಬಂದ ಸ್ವತ್ತನ್ನು ತನ್ನ ತಂದೆಯಿಂದ ಪಡೆಯದಿದ್ದರೂ ವಿದುರನ ಹಿರಿಯಣ್ಣನಾದ ಧೃತರಾಷ್ಟ್ರನು ಅವನಿಗೆ ರಾಜ್ಯದ ಸ್ವತ್ತಿನಲ್ಲಿ ಸಾಕಷ್ಟು ಅವಕಾಶವಿತ್ತಿದ್ದನು. ವಿದುರ ತನ್ನ ಹಿರಿಯಣ್ಣನಿಗೆ ತುಂಬಾ ಹತ್ತಿರದವನಾಗಿದ್ದ. ಅಲ್ಲದೆ ಅವನಿಗೆ ನ್ಯಾಯವಾದ ಮಾರ್ಗವನ್ನು ತೋರಲು ಉದ್ದಕ್ಕೂ ಪ್ರಯತ್ನ ಪಟ್ಟ. ಭಾತೃವಧೆಯ ಕುರುಕ್ಷೇತ್ರ ಯುದ್ಧದಲ್ಲಿ ವಿದುರ ಪಾಂಡು ಪುತ್ರರಿಗೆ ನ್ಯಾಯ ಒದಗಿಸಿಕೊಡುವಂತೆ ಮತ್ತೆ ಮತ್ತೆ ತನ್ನ ಹಿರಿಯಣ್ಣನನ್ನು ಅಂಗಲಾಚಿದ. ಆದರೆ ದುರ್ಯೋಧನ ತನ್ನ ಚಿಕ್ಕಪ್ಪನ ಅಂತಹ ಮಧ್ಯಸ್ಥಿಕೆಯನ್ನು ಇಷ್ಟಪಡಲಿಲ್ಲ. ವಿದುರನಿಗೆ ಕಾರ್ಯತಃ ಅವಮಾನವನ್ನೇ ಮಾಡಿದ. ಇದರ ಪರಿಣಾಮವಾಗಿ ವಿದುರ ಮನೆ ಬಿಟ್ಟು ತೀರ್ಥಯಾತ್ರೆ ಮಾಡುತ್ತಾ ಮೈತ್ರೇಯರಿಂದ ಉಪದೇಶ ಪಡೆದನು. ಶ್ಲೋಕ 2. ಯಾವತಃ ಕೃತವಾನ್ ಪ್ರಶ್ನಾನ್ ಕ್ಷತ್ತಾ ಕೌಶಾರವಾಗ್ರತಃ ಜಾತಕೈ ಭಕ್ತಿರ್ಗೋವಿಂದೇ ತೇಜಶ್ಚೋಪರಃ ರಾಮಃ. ಯಾವತಃ ಅಷ್ಟೆಲ್ಲ ಕೃತವಾನ್ ಮಾಡಿದನು, ಪ್ರಶ್ನೆಗಳನ್ನು ಕ್ಷತ್ತ ವಿದುರನು, ಕೌಶಾರವ ಮೈತ್ರೇಯನ ಆಗ್ರತಃ ಮುಂದೆ ಜಾತ ಹುಟ್ಟಿದ
ಏಕ ಒಂದು ಭಕ್ತಿ ದಿವ್ಯ ಪ್ರೇಮ ಸೇವೆಯುಳ್ಳವನಾಗಿ ಗೋವಿಂದೆ ಶ್ರೀಕೃಷ್ಣನಲ್ಲಿ ತೇಬ್ಯ ಮುಂದಿನ ಪ್ರಶ್ನೆಗಳ ವಿಚಾರದಲ್ಲಿ ಚ ಮತ್ತು ಉಪರ ರಾಮಃ ವಿರಮಿಸಿದನು. ಅನುವಾದ. ನಾನಾ ಪ್ರಶ್ನೆಗಳನ್ನು ಕೇಳಿದ ಬಳಿಕ ಭಗವಾನ್ ಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಸ್ಥಿರಚಿತ್ತನಾಗಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಕೇಳುವುದರಿಂದ ವಿರಮಿಸಿದನು. ಭಾವಾರ್ಥ. ತನ್ನ ಭಕ್ತರನ್ನು ಎಲ್ಲ ರೀತಿಯ ಸಂತೃಪ್ತಗೊಳಿಸುವ ಗೋವಿಂದನಾದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಅಂತಿಮವಾಗಿ ನೆಲೆಸುವುದೇ ಜೀವನದ ಅತ್ಯುನ್ನತ ಧ್ಯೇಯ ಎಂದು ಮೈತ್ರೇಯ ಋಷಿಗಳು ತಿಳಿಸಿಕೊಟ್ಟಾಗ ವಿದುರನು ಅವರಿಗೆ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದನು. ಐಹಿಕ ಅಸ್ತಿತ್ವದಲ್ಲಿ ಬದ್ಧಾತ್ಮನಾಗಿರುವ ಜೀವಿಯು ಐಹಿಕ ತ್ರಿಗುಣಗಳಲ್ಲಿ ತನ್ನ ಇಂದ್ರಿಯ ವ್ಯಾಪಾರದಿಂದ ಸುಖವನ್ನು ಅರಸುತ್ತಾನೆ. ಆದರೆ ಅದು ಅವನಿಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಆ ಬಳಿಕ ಅನುಭವಗಮ್ಯ ಊಹಾತ್ಮಕ ಚಿಂತನಾ ವಿಧಾನದಿಂದ ಮತ್ತು ಬೌದ್ಧಿಕ ಪರಿಶ್ರಮದಿಂದ ಪರಮಸತ್ಯವನ್ನು ಅರಸುತ್ತಾನೆ. ಆದರೆ ಅಂತಿಮ ಗುರಿಯನ್ನು ಕಾಣಲಾರದೆ ಅವನು ಮತ್ತೆ ಐಹಿಕ ಕಾರ್ಯಗಳಿಗೆ ಇಳಿಯುತ್ತಾನೆ. ನಾನಾ ತೆರನಾದ ಲೋಕಪ್ರೀತಿಯ ಮತ್ತು ಪರಾರ್ಥ ಪ್ರತಿಪಾದನೆಯ ಕಾರ್ಯಗಳಲ್ಲಿ ಅವನು ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಅವೆಲ್ಲವೂ ಅವನಿಗೆ ತೃಪ್ತಿ ಕೊಡುವುದರಲ್ಲಿ ಅಯಶಸ್ವಿಯಾಗುತ್ತವೆ. ಆದ್ದರಿಂದ ಕಾಮ್ಯ ಕರ್ಮಗಳಾಗಲಿ ಅಥವಾ ಶುಷ್ಕ ಊಹಾತ್ಮಕ ಚಿಂತನೆಗಳಾಗಲಿ ತೃಪ್ತಿಯನ್ನು ಕೊಡಲಾರವು. ಏಕೆಂದರೆ ನಿಸರ್ಗ ಸಹಜವಾಗಿಯೇ ಜೀವಿಯು ಸರ್ವಶ್ರೇಷ್ಠ ಭಗವಂತ ಶ್ರೀಕೃಷ್ಣನ ಶಾಶ್ವತ ದಾಸನಾಗಿರುವನು. ಎಲ್ಲ ವೈದಿಕ ಸಾಹಿತ್ಯಗಳು ಅವನಿಗೆ ಆ ಅಂತಿಮ ಗುರಿಯನ್ನ ಕುರಿತು ಮಾರ್ಗದರ್ಶನ ನೀಡುತ್ತಿವೆ. ಭಗವದ್ಗೀತೆ 15.15ರಲ್ಲಿ ಈ ಹೇಳಿಕೆಯನ್ನು ದೃಢಪಡಿಸಿದೆ. ವಿದುರನಂತೆ ಜಿಜ್ಞಾಸುವಾದ ಬದ್ಧಾತ್ಮನು ಮೈತ್ರೇಯರಂತಹ ಸದ್ಗುರುವನ್ನು ಸಂಪರ್ಕಿಸಬೇಕು. ಕರ್ಮ, ಕಾಮ್ಯಕರ್ಮ, ಜ್ಞಾನ, ಪರಮಸತ್ಯದ ಬಗ್ಗೆ ತತ್ವಜ್ಞಾನದ ಸಂಶೋಧನೆ ಮತ್ತು ಯೋಗ, ಆಧ್ಯಾತ್ಮ ಸಾಕ್ಷಾತ್ಕಾರದ ಯೋಗ ಪ್ರಕ್ರಿಯೆಗಳ ಬಗ್ಗೆ ಪ್ರಶ್ನೆ ಮಾಡಲು ಗಂಭೀರವಾದ ಒಲವಿಲ್ಲದವನು ತೋರುಗಾಣಿಕೆಯ ಗುರುವಿಗೆ ಅವಕಾಶ ನೀಡಬೇಕಾಗಿಲ್ಲ. ಅಥವಾ ತನ್ನ ಶಿಷ್ಯರನ್ನು ಅಂತಿಮವಾಗಿ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ತೊಡಗಿಸಲಿಕ್ಕಾಗದಿದ್ದರೆ ಬೇರೆಯವರೆದುರಿಗೆ ಗುರುವಿನ ಸೋಗು ಹಾಕಬಾರದು. ವಿದುರನು ಮೈತ್ರೇಯರಂತಹ ಸದ್ಗುರುವನ್ನು ಸಂಪರ್ಕಿಸುವುದರಲ್ಲಿ ಯಶಸ್ವಿಯಾದನು. ಜೀವನದ ಅಂತಿಮ ಗುರಿಯನ್ನು ಪಡೆದನು. ಅದು ಗೋವಿಂದನಲ್ಲಿ ಭಕ್ತಿ. ಅಲ್ಲಿಗೆ ಆಧ್ಯಾತ್ಮಿಕವಾದ ಉನ್ನತಿಗಾಗಿ ತಿಳಿಯುವಂತಹ ಹೆಚ್ಚಿನದೇನು ಉಳಿಯಲಿಲ್ಲ. ಶ್ಲೋಕ 3 ಮತ್ತು 4. ತಂ ಬಂಧುಮಾಗತಃ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುಯುತ್ಸುಶ್ಚ ಸೂತಃ ಶಾರದತ್ವಃ ಪೃತ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರ ಕೃಪಿ ಅನ್ಯಾಶ್ಚ ಜಾಮಯ ಪಾಂಡೋ ಅಜ್ಞಾತಾಯ ಸಸುತ ಸ್ತ್ರೀಯಃ ತಂ ಆ ಬಂಧುವನ್ನು ಆಗತಂ ಅಲ್ಲಿಗೆ ಬಂದ ದೃಷ್ಟ್ವಾ ನೋಡಿ ಧರ್ಮಪುತ್ರ ಯುಧಿಷ್ಠಿರನು ಸಹ ಅನುಜ ತನ್ನ ಕಿರಿಯ ಸಹೋದರರೊಂದಿಗೆ ಧೃತರಾಷ್ಟ್ರನು ಯುಯುತ್ಸು ಸಾತ್ಯಕಿಯು ಚ ಮತ್ತು ಸೂತ ಸಂಜಯನು ಶಾರದತ್ವ ಕೃಪಾಚಾರ್ಯರು ಪೃತ ಕುಂತಿಯು ಗಾಂಧಾರಿಯು ದ್ರೌಪದಿಯು ಬ್ರಾಹ್ಮಣ್ ಓ ಬ್ರಾಹ್ಮಣರೇ ಸುಭದ್ರೆಯು ಚ ಮತ್ತು ಉತ್ತರೆಯು ಕೃಪಿಯು ಅನ್ಯ ಇತರ ಚ ಮತ್ತು ಜಾಮಯ ಕುಟುಂಬದ ಸದಸ್ಯರ ಹೆಂಡಂದಿರು
ಪಾಂಡವರ ಜ್ಞಾತಯ ಕುಟುಂಬದ ಸದಸ್ಯರು ಸಸುತಃ ಅವರ ಮಕ್ಕಳ ಸಂಗಡ ಸ್ತ್ರೀಯ ಹೆಂಗಸರು. ಅನುವಾದ. ವಿದುರ ಅರಮನೆಗೆ ಮರಳಿದ್ದನ್ನು ಕಂಡು ಹಸ್ತಿನಾಪುರದ ಎಲ್ಲ ನಿವಾಸಿಗಳು, ಮಹಾರಾಜನಾದ ಯುಧಿಷ್ಠಿರ, ಅವನ ತಮ್ಮಂದಿರು ಧೃತರಾಷ್ಟ್ರ, ಸಾತ್ಯಕಿ, ಸಂಜಯ, ಕೃಪಾಚಾರ್ಯ, ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಉತ್ತರೆ, ಕೃಪಿ, ಕೌರವರ ಅನೇಕ ಹೆಂಡಂದಿರು ಮತ್ತು ಮಕ್ಕಳೊಂದಿಗಿರುವ ಇತರ ಹೆಂಗಸರು ಎಲ್ಲರೂ ತುಂಬ ಸಂತೋಷದಿಂದ ಅವನಲ್ಲಿಗೆ ಓಡಿ ಬಂದರು. ಬಹಳ ಕಾಲದ ನಂತರ ಅವರು ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದರು ಎಂಬಂತೆ ತೋರಿತು. ಭಾವಾರ್ಥ. ಗಾಂಧಾರಿ ಜಗತ್ತಿನ ಇತಿಹಾಸದಲ್ಲಿ ಆದರ್ಶ ಪತಿವ್ರತಾ ಸ್ತ್ರೀ. ಗಾಂಧಾರ ಈಗ ಕಾಬೂಲ್ನ ಸಮೀಪದಲ್ಲಿರುವ ಕಂದಹಾರ್. ರಾಜನಾದ ಸುಬಲ ಮಹಾರಾಜನ ಮಗಳು ಅವಳು ಕನ್ಯೆಯಾಗಿದ್ದಾಗ ಶಿವನನ್ನು ಪೂಜಿಸಿದಳು. ಹಿಂದೂ ಕನ್ಯೆಯರು ಒಳ್ಳೆಯ ಗಂಡನನ್ನ ಪಡೆಯಲು ಸಾಮಾನ್ಯವಾಗಿ ಶಿವನನ್ನು ಪೂಜಿಸುತ್ತಾರೆ. ಗಾಂಧಾರಿ ಶಿವನನ್ನು ಪ್ರಸನ್ನಗೊಳಿಸಿದಳು. ಅವನ ಆಶೀರ್ವಾದದಿಂದ ಅವಳು 100 ಮಕ್ಕಳನ್ನು ಪಡೆಯುವುದೆಂದಾಯಿತು. ಇದರಿಂದ ಜೀವನದುದ್ದಕ್ಕೂ ಕುರುಡನಾಗಿದ್ದರೂ ಧೃತರಾಷ್ಟ್ರನಿಗೆ ಅವಳ ವಾಗ್ದಾನವಾಯಿತು. ಅವಳ ಭಾವಿ ಪತಿ ಕುರುಡನಾಗಿದ್ದಾನೆಂದು ಗಾಂಧಾರಿಗೆ ತಿಳಿದಾಗ ತನ್ನ ಬಾಳ ಸಂಗಾತಿಯನ್ನು ಅನುಸರಿಸಲು ಸ್ವಯಂ ಇಚ್ಛೆಯಿಂದ ಅವಳು ಕುರುಡಳಾಗಲು ನಿಶ್ಚಯಿಸಿದಳು. ಅದಕ್ಕಾಗಿ ಅವಳು ರೇಷ್ಮೆ ಪಟ್ಟಿಗಳಿಂದ ತನ್ನ ಕಣ್ಣುಗಳನ್ನು ಕಟ್ಟಿಕೊಂಡಳು. ತನ್ನ ಅಣ್ಣ ಶಕುನಿಯ ಮಾರ್ಗದರ್ಶನದಲ್ಲಿ ಅವಳು ಧೃತರಾಷ್ಟ್ರನನ್ನು ಮದುವೆಯಾದಳು. ಅವಳು ಆ ಕಾಲದ ಅತ್ಯಂತ ಸುಂದರ ಕನ್ಯೆಯಾಗಿದ್ದಳು. ತನ್ನ ಸ್ತ್ರೀ ಗುಣಗಳಿಂದ ಅವಳು ಅಷ್ಟೇ ಸಂಪನ್ನಳಾಗಿದ್ದಳು. ಅದರಿಂದ ಅವಳು ಕೌರವ ಆಸ್ಥಾನದ ಎಲ್ಲ ಸದಸ್ಯರ ಪ್ರೀತಿಗೆ ಪಾತ್ರಳಾಗಿದ್ದಳು. ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಆಕೆಗೆ ಸ್ತ್ರೀ ಸಹಜ ದೌರ್ಬಲ್ಯಗಳೂ ಇದ್ದವು. ಕುಂತಿ ಗಂಡು ಮಗುವಿಗೆ ಜನ್ಮವಿತ್ತಾಗ ಗಾಂಧಾರಿ ಅವಳ ಮೇಲೆ ಮಾತ್ಸರ್ಯ ತಳೆದಳು. ಇಬ್ಬರು ರಾಣಿಯರು ಗರ್ಭವತಿಯಾಗಿದ್ದರು. ಆದರೆ ಕುಂತಿ ಮೊದಲ ಗಂಡು ಮಗುವಿಗೆ ಜನ್ಮವಿತ್ತಳು. ಆದುದರಿಂದ ಗಾಂಧಾರಿ ಕೋಪಗೊಂಡು ತನ್ನ ಹೊಟ್ಟೆಯ ಮೇಲೆ ಗುದ್ದಿಕೊಂಡಳು. ಇದರ ಪರಿಣಾಮವಾಗಿ ಅವಳು ಮಾಂಸದ ಪಿಂಡವನ್ನು ಮಾತ್ರ ಹಡೆದಳು. ಆದರೆ ಅವಳು ವ್ಯಾಸ ಮಹರ್ಷಿಗಳ ಭಕ್ತಳಾದ್ದರಿಂದ ವ್ಯಾಸ ಮಹರ್ಷಿಗಳ ಆದೇಶದ ಮೇರೆಗೆ ಆ ಪಿಂಡವನ್ನ 100 ಭಾಗಗಳಾಗಿ ಚೂರು ಮಾಡಲಾಯಿತು. ಒಂದೊಂದು ಚೂರು ಕ್ರಮವಾಗಿ ಗಂಡು ಮಗುವಾಗಿ ಬೆಳೆಯಿತು. ಹೀಗೆ 100 ಮಕ್ಕಳ ತಾಯಿಯಾಗುವ ಅವಳ ಆಸೆ ಪೂರ್ಣವಾಯಿತು. ಅವಳು ತನ್ನ ಉನ್ನತ ಸ್ಥಿತಿಗೆ ತಕ್ಕಂತೆ ಮಕ್ಕಳನ್ನು ಪೋಷಿಸತೊಡಗಿದಳು. ಕುರುಕ್ಷೇತ್ರ ಯುದ್ಧದ ಒಳಸಂಚು. ಕುರುಕ್ಷೇತ್ರ ಯುದ್ಧದ ಒಳಸಂಚು ನಡೆಯುತ್ತಿರಬೇಕಾದರೆ ಕೌರವರು ಪಾಂಡವರೊಂದಿಗೆ ಹೊಡೆದಾಡಲು ಅವಳ ಸಮ್ಮತಿ ಇರಲಿಲ್ಲ. ನಿಜ ಹೇಳಬೇಕೆಂದರೆ ಅಂತಹ ಭಾತೃವಧೆಯ ಯುದ್ಧಕ್ಕಾಗಿ ತನ್ನ ಗಂಡ ಧೃತರಾಷ್ಟ್ರನನ್ನೇ ಆಕೆ ದೂಷಿಸಿದಳು. ಪಾಂಡುಪುತ್ರರಿಗೆ ಮತ್ತು ತನ್ನ ಮಕ್ಕಳಿಗೆ ರಾಜ್ಯವನ್ನು 2 ಭಾಗವಾಗಿ ಹಂಚಿಕೊಡಬೇಕೆಂದು ಆಕೆ ಬಯಸಿದ್ದಳು. ತನ್ನ ಮಕ್ಕಳೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಾಗ ಗಾಂಧಾರಿ ಅತೀವ ಸಂತಾಪಪಟ್ಟಳು. ಅವಳು ಭೀಮಸೇನ ಮತ್ತು ಯುಧಿಷ್ಠಿರರಿಗೆ ಶಾಪ ಕೊಡಲು ಬಯಸಿದ್ದಳು. ಆದರೆ ವ್ಯಾಸ ಮಹರ್ಷಿಗಳು ಅವಳನ್ನು ತಡೆದರು. ದುರ್ಯೋಧನ ಮತ್ತು ದುಶ್ಯಾಸನರ ಸಾವಿನ ಬಗ್ಗೆ ಆಕೆ ಭಗವಾನ್ ಕೃಷ್ಣನ ಮುಂದೆ ಸಂತಾಪ ತೋಡಿಕೊಂಡ ರೀತಿ ಅತ್ಯಂತ ಕರುಣಾಮಯವಾಗಿತ್ತು. ಭಗವಾನ್ ಕೃಷ್ಣನು ದಿವ್ಯ ಸಂದೇಶದಿಂದ ಆಕೆಯನ್ನು ಸಾಂತ್ವನಗೊಳಿಸಿದನು. ಅವಳು ಕರ್ಣನ ಸಾವಿನ ಬಗ್ಗೆಯೂ ಅಷ್ಟೇ ದುಃಖಗೊಂಡಿದ್ದಳು. ಅವಳು ಕರ್ಣನ ಹೆಂಡತಿಯ ಶೋಕವನ್ನು ಕೃಷ್ಣನಿಗೆ ವರ್ಣಿಸಿದ್ದಳು. ಸ್ವರ್ಗ ಸಾಮ್ರಾಜ್ಯಕ್ಕೇರಿದ ಅವಳ ಮೃತಪುತ್ರರನ್ನು ತೋರಿಸಿ ಶ್ರೀ ವ್ಯಾಸ ಮಹರ್ಷಿಗಳು ಅವಳನ್ನು ಸಾಂತ್ವನಗೊಳಿಸಿದರು. ಹಿಮಾಲಯದ ಕಾಡುಗಳಲ್ಲಿ ಗಂಗೆಯ ಉಗಮ ಪ್ರದೇಶದ ಹತ್ತಿರ ಅವಳು ತನ್ನ ಗಂಡನೊಂದಿಗೆ ಉರಿದು ಹೋದಳು.
ಮಹಾರಾಜನಾದ ಯುಧಿಷ್ಠಿರ ತನ್ನ ಚಿಕ್ಕಪ್ಪ ದೊಡ್ಡಮ್ಮಂದಿರ ಅಪಾರ ಸಂಸ್ಕಾರವನ್ನ ನೆರವೇರಿಸಿದನು. ಪೃಥ ಮಹಾರಾಜ ಶೂರಸೇನನ ಮಗಳು ಭಗವಾನ್ ಕೃಷ್ಣನ ತಂದೆಯಾದ ವಸುದೇವನ ಸೋದರಿ. ಆಮೇಲೆ ಅವಳನ್ನ ಮಹಾರಾಜ ಕುಂತಿಭೋಜನು ದತ್ತು ಸ್ವೀಕರಿಸಿದನು. ಆದ್ದರಿಂದ ಅವಳನ್ನು ಕುಂತಿ ಎಂದು ಕರೆಯಲಾಯಿತು. ಅವಳು ದೇವೋತ್ತಮ ಪುರುಷನ ವಿಜಯ ಶಕ್ತಿಯ ಅವತಾರ. ಸ್ವರ್ಗ ನಿವಾಸಿಗಳು ಊರ್ಧ್ವಲೋಕದಿಂದ ಬಂದು ರಾಜನಾದ ಕುಂತಿಭೋಜನ ಅರಮನೆಗೆ ಭೇಟಿ ನೀಡಿದ್ದರು. ಕುಂತಿಯನ್ನು ಅವರ ಸ್ವಾಗತ ಸತ್ಕಾರದಲ್ಲಿ ತೊಡಗಿಸಲಾಗಿತ್ತು. ಅವಳು ಮಹಾ ಹಠಯೋಗಿಯಾದ ದುರ್ವಾಸರ ಸೇವೆಯನ್ನೂ ಮಾಡಿದಳು. ಅವಳ ವಿಶ್ವಾಸಪೂರ್ಣ ಸೇವೆಯಿಂದ ಸಂತೃಪ್ತನಾದ ದುರ್ವಾಸ ಮುನಿ ಆಕೆಗೆ ಮಂತ್ರವನ್ನು ಕೊಟ್ಟನು. ಅದರಿಂದ ಅವಳು ಮೆಚ್ಚಿದ ಯಾವುದೇ ದೇವತೆಯನ್ನ ಕರೆಯುವುದು ಅವಳಿಗೆ ಸಾಧ್ಯವಾಗಿತ್ತು. ಅವಳು ಕೇವಲ ಕುತೂಹಲಕ್ಕಾಗಿ ಒಮ್ಮೆ ಸೂರ್ಯದೇವನನ್ನು ಕರೆದಳು. ಸೂರ್ಯದೇವ ಅವಳೊಡನೆ ಮೈಥುನವನ್ನ ಬಯಸಿದನು. ಆದರೆ ಅವಳು ನಿರಾಕರಿಸಿದಳು. ಅವಳ ಕನ್ಯಾವಸ್ಥೆಗೆ ಇದರಿಂದ ಭಂಗಬಾರದೆಂದು ಸೂರ್ಯದೇವ ಆಶ್ವಾಸನೆ ಇತ್ತಿದ್ದರಿಂದ ಅವಳು ಅವನ ಬೇಡಿಕೆಯನ್ನು ಮನ್ನಿಸಿದಳು. ಮೈಥುನದ ಫಲವಾಗಿ ಆಕೆ ಬಸುರಿಯಾದಳು. ಆಕೆಯಿಂದ ಕರ್ಣ ಜನಿಸಿದ. ಸೂರ್ಯನ ಕೃಪೆಯಿಂದ ಆಕೆ ಕನ್ಯೆಯಾಗಿಯೇ ಉಳಿದಳು. ಆದರೆ ತನ್ನ ಪಾಲಕರಿಗೆ ಹೆದರಿ ಆಗ ತಾನೇ ಜನಿಸಿದ ಮಗು ಕರ್ಣನನ್ನು ತೊರೆದಳು. ಆಮೇಲೆ ಸ್ವಯಂವರದಲ್ಲಿ ಅವಳು ಪಾಂಡುವನ್ನು ತನ್ನ ಪತಿಯಾಗಿ ವರಿಸಿದಳು. ಕಾಲಾಂತರದಲ್ಲಿ ಪಾಂಡು ಮಹಾರಾಜ ಗೃಹಸ್ಥ ಜೀವನದಿಂದ ನಿವೃತ್ತನಾಗ ಬಯಸಿದ. ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ. ತನ್ನ ಗಂಡನ ಆ ಆಶ್ರಮ ಸ್ವೀಕಾರವನ್ನ ಕುಂತಿ ನಿರಾಕರಿಸಿದಳು. ಆದರೆ ಅಂತಿಮವಾಗಿ ಪಾಂಡು ಮಹಾರಾಜನು ಅನುರೂಪನಾದ ಪರಪುರುಷರನ್ನು ಆಹ್ವಾನಿಸಿ ಪುತ್ರವತಿಯಾಗಲು ಕುಂತಿಗೆ ಅನುಮತಿ ಇತ್ತನು. ಈ ಪ್ರಸ್ತಾವವನ್ನ ಕುಂತಿ ಮೊದಲಿಗೆ ಒಪ್ಪಿಕೊಳ್ಳಲಿಲ್ಲ. ಆದರೆ ಪಾಂಡು ಪರಿಸ್ಫುಟವಾದ ನಿದರ್ಶನಗಳನ್ನು ಕೊಟ್ಟಾಗ ಆಕೆ ಒಪ್ಪಿದಳು. ಹೀಗೆ ಅವಳು ದುರ್ವಾಸ ಮುನಿ ನೀಡಿದ ಮಂತ್ರದ ಪ್ರಭಾವದಿಂದ ಯಮಧರ್ಮರಾಜನನ್ನು ಆಹ್ವಾನಿಸಿದಳು. ಆಗ ಯುಧಿಷ್ಠಿರ ಹುಟ್ಟಿದ. ವಾಯುದೇವನನ್ನು ಆಹ್ವಾನಿಸಿದಳು. ಆಗ ಭೀಮ ಜನಿಸಿದ. ಸ್ವರ್ಗಾಧಿಪತಿಯಾದ ಇಂದ್ರನನ್ನ ಆಹ್ವಾನಿಸಿದಳು. ಆಗ ಅರ್ಜುನ ಹುಟ್ಟಿದ. ಪಾಂಡುವು ಅಶ್ವಿನಿ ಕುಮಾರರ ಮೂಲಕ ಮಾದ್ರಿಯ ಬಸರಿನಿಂದ ನಕುಲ ಸಹದೇವರೆಂಬ ಇನ್ನಿಬ್ಬರು ಮಕ್ಕಳನ್ನ ಪಡೆದನು. ಕಾಲಾಂತರದಲ್ಲಿ ಪಾಂಡು ಮಹಾರಾಜ ಎಳೆಯ ವಯಸ್ಸಿನಲ್ಲೇ ಸತ್ತು ಹೋದನು. ಅದರಿಂದ ಕುಂತಿ ತುಂಬ ದುಃಖಿತಳಾಗಿ ಮೂರ್ಛೆ ಹೋದಳು. ಅಪ್ರಾಪ್ತ ವಯಸ್ಸಿನ ಈ ಪಂಚ ಪಾಂಡವರನ್ನು ಸಾಕಿ ಸಲಹಲು ಕುಂತಿ ಬದುಕಿರಬೇಕೆಂದು ಕಿರಿಯಳಾದ ಮಾದ್ರಿ ಪತಿಯೊಂದಿಗೆ ತಾನು ಸತ್ತು ಸತಿ ಪದ್ಧತಿಯನ್ನ ಸ್ವೀಕಾರ ಮಾಡಬೇಕೆಂದು ಈ ಸವತಿಯರಾದ ಕುಂತಿ ಮಾದ್ರಿಯರು ನಿರ್ಧರಿಸಿದರು. ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದ ಶತಶೃಂಗಾದಿ ಮಹರ್ಷಿಗಳು ಈ ಒಪ್ಪಂದವನ್ನ ಅನುಮೋದಿಸಿದರು. ಕೆಲವು ಕಾಲದ ಬಳಿಕ ದುರ್ಯೋಧನನು ಒಳಸಂಚು ಹೂಡಿ ಪಾಂಡವರನ್ನ ರಾಜ್ಯದಿಂದ ಹೊರಗಟ್ಟಿದನು. ಆಗ ಕುಂತಿ ತನ್ನ ಮಕ್ಕಳನ್ನ ಹಿಂಬಾಲಿಸಿದಳು. ಆ ದಿನಗಳಲ್ಲಿ ಎಲ್ಲ ಬಗೆಯ ಕಷ್ಟ ಕೋಟಲೆಗಳನ್ನು ತಾನು ಸಹಿಸಿದಳು. ವನವಾಸದ ಆ ದಿನಗಳಲ್ಲಿ ಇಡೆಂಬಿ ಎಂಬ ರಾಕ್ಷಸ ಕನ್ಯೆ ಭೀಮನು ತನ್ನ ಗಂಡನಾಗಬೇಕೆಂದು ಬಯಸಿದಳು. ಭೀಮ ನಿರಾಕರಿಸಿದ. ಆದರೆ ಆ ಹುಡುಗಿ ಕುಂತಿ ಮತ್ತು ಯುಧಿಷ್ಠಿರನನ್ನು ಸಂಪರ್ಕಿಸಿದಳು. ಅವಳ ಕೋರಿಕೆಯನ್ನು ಮನ್ನಿಸಿ ಅವಳಿಗೆ ಒಂದು ಮಗುವನ್ನ ಕರುಣಿಸಬೇಕೆಂದು ಅವರು ಭೀಮನಿಗೆ ಆಜ್ಞಾಪಿಸಿದರು. ಆ ಸಂಯೋಗದ ಫಲವಾಗಿ ಘಟೋತ್ಕಚ ಜನಿಸಿದ. ಆತ ಮುಂದೆ ಅತಿ ಶೂರತನದಿಂದ ತನ್ನ ತಂದೆಯೊಂದಿಗೆ ಕೌರವರಿಗೆದುರಾಗಿ ಹೋರಾಡಿದ. ವನವಾಸದ ದಿನಗಳಲ್ಲಿ ಪಾಂಡವರು ಬ್ರಾಹ್ಮಣ ಕುಟುಂಬವೊಂದರ ಜೊತೆ ವಾಸವಾಗಿದ್ದರು. ಬಕಾಸುರನೆಂಬ ರಾಕ್ಷಸನಿಂದಾಗಿ ಆ ಕುಟುಂಬ ಸಂಕಟಕ್ಕೆ ಸಿಲುಕಿತ್ತು. ಆ ರಾಕ್ಷಸ ಉಪಟಳದಿಂದ ಬ್ರಾಹ್ಮಣ ಕುಟುಂಬವನ್ನ ಪಾರು ಮಾಡಲು ಬಕಾಸುರನನ್ನ ಕೊಲ್ಲುವಂತೆ ಕುಂತಿಯು ಭೀಮನಿಗೆ ಅಪ್ಪಣೆ ಮಾಡಿದಳು.
ಪಾಂಚಾಲ ದೇಶಕ್ಕೆ ಹೊರಡುವಂತೆ ಯುಧಿಷ್ಠಿರನಿಗೆ ಸಲಹೆ ಇತ್ತಳು. ಪಾಂಚಾಲ ದೇಶದಲ್ಲಿ ಅರ್ಜುನನು ದ್ರೌಪದಿಯನ್ನು ಪಡೆದನು. ಆದರೆ ಕುಂತಿಯ ಆದೇಶದ ಮೇರೆಗೆ 5 ಜನ ಪಾಂಡವ ಸೋದರರು ಸಮನಾಗಿ ದ್ರೌಪದಿ ಅಥವಾ ಪಾಂಚಾಲಿಯ ಗಂಡಂದಿರಾದರು. ಪಂಚಪಾಂಡವರು ವ್ಯಾಸ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ದ್ರೌಪದಿಯನ್ನು ಮದುವೆಯಾದರು. ಕುಂತಿದೇವಿ ತನ್ನ ಮೊದಲ ಮಗು ಕರ್ಣನನ್ನು ಎಂದೂ ಮರೆಯಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಮಡಿದ ಬಳಿಕ ಆಕೆ ಬಹುವಾಗಿ ದುಃಖಿಸಿದಳು. ಅಲ್ಲದೆ ಪಾಂಡು ಮಹಾರಾಜನನ್ನು ಮದುವೆಯಾಗುವುದಕ್ಕೆ ಮೊದಲೇ ಕರ್ಣ ಅವಳಿಗೆ ಹುಟ್ಟಿದ ಹಿರಿಯ ಮಗನೆಂದು ಆಕೆ ತನ್ನ ಇತರ ಮಕ್ಕಳ ಮುಂದೆ ಒಪ್ಪಿಕೊಂಡಳು. ಕುರುಕ್ಷೇತ್ರದ ಯುದ್ಧ ಮುಗಿದ ಬಳಿಕ ಭಗವಾನ್ ಕೃಷ್ಣನು ಮರಳಿ ಮನೆಗೆ ಹೊರಟಾಗ ಆಕೆ ಭಗವಂತನಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಅತ್ಯುತ್ಕೃಷ್ಟವಾಗಿ ಪ್ರಕಟವಾಗಿದೆ. ಕೊನೆಗೆ ಅವಳು ಘೋರ ತಪಸ್ಸಿಗಾಗಿ ಗಾಂಧಾರಿಯೊಂದಿಗೆ ಕಾಡಿಗೆ ಹೋದಳು. ಪ್ರತಿ 30 ದಿನಗಳಿಗೊಮ್ಮೆ ಆಹಾರವನ್ನು ಸೇವಿಸುತ್ತಿದ್ದಳು. ಅವಳ ಅಂತ್ಯಕಾಲದಲ್ಲಿ ಆಕೆ ಆಳವಾದ ಧ್ಯಾನದಲ್ಲಿ ಮಗ್ನಳಾಗಿ ಕುಳಿತಿದ್ದಾಗ ಕಾಳ್ಗಿಚ್ಚಿನಲ್ಲಿ ಉರಿದು ಬೂದಿಯಾದಳು. ದ್ರೌಪದಿ ದೃಪದ ಮಹಾರಾಜನ ಪತ್ನಿ ದೃಪದ ಮಹಾರಾಜನ ಪುತ್ರಿ, ಅತಿಶ್ರೇಷ್ಠ ಪತಿವ್ರತೆ ಮತ್ತು ಆಂಶಿಕವಾಗಿ ಇಂದ್ರ ಪತ್ನಿಯಾದ ಶಚೀದೇವಿಯ ಅವತಾರ. ದೃಪದ ಮಹಾರಾಜನು ಯಜನೆಂಬ ಋಷಿಯ ನೇತೃತ್ವದಲ್ಲಿ ಮಹಾಯಾಗವನ್ನ ಕೈಗೊಂಡನು. ಮೊದಲ ಆಹುತಿಯಿಂದ ದೃಷ್ಟದ್ಯುಮ್ನ ಜನಿಸಿದನು. 2ನೆಯ ಆಹುತಿಯಿಂದ ದ್ರೌಪದಿ ಹುಟ್ಟಿದಳು. ಆದ್ದರಿಂದ ಅವಳು ದೃಷ್ಟದ್ಯುಮ್ನನ ತಂಗಿಯಾಗಿದ್ದಾಳೆ. ಅವಳಿಗೆ ಪಾಂಚಾಲಿ ಎಂಬ ಹೆಸರು ಇದೆ. 5 ಜನ ಪಾಂಡವರು ಅವಳನ್ನ ಮದುವೆಯಾಗಿ ಸಮಾನ ಸಹಧರ್ಮಿಣಿಯನ್ನಾಗಿಸಿಕೊಂಡರು. ಒಬ್ಬೊಬ್ಬರು ಅವಳಲ್ಲಿ ಒಬ್ಬೊಬ್ಬ ಮಗನನ್ನು ಪಡೆದರು. ಮಹಾರಾಜ ಯುಧಿಷ್ಠಿರನು ಪ್ರತಿಬಿತ್ ಎಂಬ ಮಗನನ್ನು ಪಡೆದನು. ಭೀಮಸೇನನು ಸುತಸೋಮನೆಂಬ ಮಗನನ್ನು ಪಡೆದನು. ಅರ್ಜುನನು ಶ್ರುತಕೀರ್ತಿಯನ್ನು ಪಡೆದನು. ನಕುಲನು ಶತಾನೀಕನನ್ನು ಪಡೆದನು. ಸಹದೇವನು ಶ್ರುತಕರ್ಮನನ್ನು ಪಡೆದನು. ಅವಳ ಅತ್ತೆಯಾದ ಕುಂತಿಯಷ್ಟೇ ಪರಮ ಸುಂದರಿ ಎಂದು ವರ್ಣಿಸಲಾಗಿದೆ. ಅವಳನ್ನು ಕೃಷ್ಣೆ ಎಂದು ಕರೆಯಬೇಕೆಂದು ಅವಳ ಜನನ ಕಾಲದಲ್ಲಿ ಅಶರೀರವಾಣಿ ಕೇಳಿಸಿತ್ತು. ಅದೇ ಅಶರೀರವಾಣಿ ಆಕೆ ಅನೇಕ ಕ್ಷತ್ರಿಯರನ್ನು ಕೊಲ್ಲಲು ಹುಟ್ಟಿದ್ದಾಳೆಂದು ಘೋಷಿಸಿತ್ತು. ಶಂಕರನಿಂದ ದೊರೆತ ಆಶೀರ್ವಾದದ ಪ್ರಭಾವ ಅವಳಷ್ಟೇ ಅರ್ಹರಾದ 5 ಗಂಡಂದಿರನ್ನು ಅವಳಿಗೆ ಕರುಣಿಸಿತ್ತು. ಅವಳು ತನ್ನ ಪತಿಯನ್ನು ಸ್ವಯಂ ವರಿಸಬೇಕಾಗಿ ಬಂದಾಗ ಜಗತ್ತಿನ ಎಲ್ಲ ದೇಶಗಳಿಂದ ರಾಜಕುಮಾರರು ರಾಜರು ಆಹ್ವಾನಿತರಾಗಿದ್ದರು. ಪಾಂಡವರು ರಾಜ್ಯಭ್ರಷ್ಟರಾಗಿ ಕಾಡಿನಲ್ಲಿದ್ದ ಕಾಲದಲ್ಲಿ ಅವಳನ್ನು ಮದುವೆಯಾದರು. ಆದರೆ ಅವರು ತಮ್ಮ ಮನೆಗೆ ಮರಳಿದಾಗ ದೃಪದ ಮಹಾರಾಜನು ಅವರಿಗೆ ವರದಕ್ಷಿಣೆಯಾಗಿ ಅಪಾರ ಸಂಪತ್ತನ್ನು ನೀಡಿದನು. ಧೃತರಾಷ್ಟ್ರನ ಎಲ್ಲ ಸೊಸೆಯಂದಿರು ಆಕೆಯನ್ನು ಆದರದಿಂದ ಬರಮಾಡಿಕೊಂಡರು. ಜೂಜಾಟದಲ್ಲಿ ಅವಳನ್ನು ಕಳೆದುಕೊಂಡಾಗ ಅವಳನ್ನು ಆಸ್ಥಾನಕ್ಕೆ ಬಲಾತ್ಕಾರದಿಂದ ಎಳೆತರಲಾಯಿತು. ಭೀಷ್ಮ ದ್ರೋಣರಂತಹ ಹಿರಿಯ ವ್ಯಕ್ತಿಗಳು ಆಸ್ಥಾನದಲ್ಲಿ ಇದ್ದರೂ ಕೂಡ ದುಶ್ಯಾಸನನು ಅವಳ ನಗ್ನ ಸೌಂದರ್ಯವನ್ನು ನೋಡಲು ಪ್ರಯತ್ನ ಪಟ್ಟನು. ಆಕೆ ಭಗವಾನ್ ಕೃಷ್ಣನ ಮಹಾಭಕ್ತೆ. ದ್ರೌಪದಿಯ ಪ್ರಾರ್ಥನೆಯಿಂದಾಗಿ ಅವಳನ್ನು ಅವಮಾನದಿಂದ ಪಾರು ಮಾಡಲು ಸ್ವಯಂ ಭಗವಂತನೇ ಅಪರಿಮಿತ ಉಡುಗೆಯಾದನು. ಜಟಾಸುರನೆಂಬ ರಾಕ್ಷಸ ಅವಳನ್ನು ಅಪಹರಿಸಿದ. ಆದರೆ ಅವಳ 2ನೆಯ ಗಂಡ ಭೀಮಸೇನನು ರಾಕ್ಷಸನನ್ನು ಕೊಂದು ಅವಳನ್ನು ಕಾಪಾಡಿದ. ಭಗವಾನ್ ಕೃಷ್ಣನ ಅನುಗ್ರಹದಿಂದ ಅವಳು ಮಹರ್ಷಿ ದುರ್ವಾಸರ ಶಾಪದಿಂದ ಪಾಂಡವರನ್ನು ಕಾಪಾಡಿದಳು. ವಿರಾಟನ ಅರಮನೆಯಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಕೀಚಕನು ಅವಳ ಅತಿಶಯವಾದ ರೂಪದಿಂದ ಮೋಹಿತನಾದನು. ಭೀಮನ ಒಡಂಬಡಿಕೆಯಿಂದಾಗಿ ಆ ದೈತ್ಯೆ ಹತನಾದ. ಆಕೆ ರಕ್ಷಿತಳಾದಳು. ಅವಳ 5 ಮಕ್ಕಳನ್ನು ಅಶ್ವತ್ಥಾಮನು ಕೊಂದಾಗ ಆಕೆ ತುಂಬ ದುಃಖಪಟ್ಟಳು.
ಕಟ್ಟಕಡೆಯ ಸ್ಥಿತಿಯಲ್ಲಿ ಯುಧಿಷ್ಠಿರ ಮತ್ತು ತನ್ನ ಇತರ ಗಂಡಂದಿರಿಂದೊಡಗೂಡಿದ ಆಕೆ ದಾರಿಯಲ್ಲಿ ಬಿದ್ದಳು. ಯುಧಿಷ್ಠಿರನು ಅವಳ ಪತನಕ್ಕೆ ಕಾರಣವನ್ನು ವಿವರಿಸಿದನು. ಆದರೆ ಯುಧಿಷ್ಠಿರನೇ ಸ್ವರ್ಗಲೋಕವನ್ನು ಪ್ರವೇಶಿಸಿದಾಗ ದ್ರೌಪದಿ ಸ್ವರ್ಗಲೋಕದಲ್ಲಿ ಭಾಗ್ಯದ ಅಧಿದೇವತೆಯಾಗಿ ವೈಭವದಿಂದಿರುವುದನ್ನು ಕಂಡನು. ಸುಭದ್ರೆ ವಸುದೇವನ ಪುತ್ರಿ, ಭಗವಾನ್ ಶ್ರೀಕೃಷ್ಣನ ಸೋದರಿ. ಅವಳು ವಸುದೇವನ ಪ್ರೀತಿಯ ಮಗಳು ಮಾತ್ರವಲ್ಲ, ಕೃಷ್ಣ ಬಲದೇವರ ಪ್ರೀತಿಯ ತಂಗಿಯೂ ಆಗಿದ್ದಳು. ಪುರಿಯ ಪ್ರಸಿದ್ಧ ಜಗನ್ನಾಥ ಮಂದಿರದಲ್ಲಿ ಈ ಸೋದರರ ಮತ್ತು ಸೋದರಿಯ ಪ್ರತಿಷ್ಠಾಪನೆಯಾಗಿದೆ. ಈಗಲೂ ದಿನನಿತ್ಯವೂ ಸಾವಿರಾರು ಯಾತ್ರಿಕರು ಈ ಮಂದಿರವನ್ನು ಸಂದರ್ಶಿಸುತ್ತಾರೆ. ಸೂರ್ಯಗ್ರಹಣವೊಂದರ ಸಂದರ್ಭದಲ್ಲಿ ಕುರುಕ್ಷೇತ್ರಕ್ಕೆ ಭಗವಂತ ಭೇಟಿ ನೀಡಿದ್ದರ ಹಾಗೂ ತರುವಾಯ ವೃಂದಾವನ ನಿವಾಸಿಗಳನ್ನು ಭೇಟಿ ಮಾಡಿದ್ದರ ನೆನಪಿಗಾಗಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಈ ಸಂದರ್ಭದ ರಾಧಾಕೃಷ್ಣರ ಮಿಲನದ ಕತೆ ಎದೆ ಕರಗಿಸುವಂತಿದೆ. ಪೂಜ್ಯರಾದ ಶ್ರೀ ಚೈತನ್ಯರು ರಾಧಾರಾಣಿಯ ಭಾವಾವೇಶದಲ್ಲಿ ಜಗನ್ನಾಥಪುರಿಯ ಭಗವಾನ್ ಶ್ರೀಕೃಷ್ಣನಿಗಾಗಿ ಸದಾ ಪರಿತಪಿಸುತ್ತಿದ್ದರು. ಅರ್ಜುನನು ದ್ವಾರಕೆಯಲ್ಲಿದ್ದಾಗ ಸುಭದ್ರೆಯನ್ನು ತನ್ನ ರಾಣಿಯನ್ನಾಗಿಸಿಕೊಳ್ಳಲು ಬಯಸಿದನು. ಭಗವಾನ್ ಶ್ರೀಕೃಷ್ಣನಲ್ಲಿ ಅವನು ತನ್ನ ಬಯಕೆಯನ್ನು ತೋಡಿಕೊಂಡನು. ತನ್ನ ಅಣ್ಣ ಶ್ರೀ ಬಲದೇವ ಅವಳ ಮದುವೆಯನ್ನು ಬೇರೆಲ್ಲೋ ಮಾಡಲಿರುವನೆಂದು ಶ್ರೀಕೃಷ್ಣನು ತಿಳಿದಿದ್ದನು. ಅದಕ್ಕಾಗಿಯೇ ಭಗವಂತನು ಬಲದೇವನ ಏರ್ಪಾಡಿಗೆ ವಿರುದ್ಧವಾಗಿ ಹೋಗುವ ಧೈರ್ಯ ಮಾಡಲಿಲ್ಲ. ಸುಭದ್ರೆಯನ್ನು ಅಪಹರಿಸುವಂತೆ ಅರ್ಜುನನಿಗೆ ಭಗವಂತ ಸಲಹೆ ಇತ್ತನು. ಆದ್ದರಿಂದ ಅವರೆಲ್ಲರೂ ರೈವತ ಪರ್ವತದಲ್ಲಿ ಮೋಜಿನ ಪ್ರವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಯೋಜನೆಯ ಪ್ರಕಾರ ಅರ್ಜುನನಿಗೆ ಸುಭದ್ರೆಯನ್ನು ಅಪಹರಿಸಲು ಸಾಧ್ಯವಾಯಿತು. ಶ್ರೀ ಬಲದೇವನು ಅರ್ಜುನನ ಮೇಲೆ ತುಂಬ ಸಿಟ್ಟಿಗೆದ್ದನು. ಆದರೆ ಅರ್ಜುನನನ್ನು ಕ್ಷಮಿಸುವಂತೆ ಭಗವಾನ್ ಕೃಷ್ಣನು ತನ್ನ ಅಣ್ಣನನ್ನು ಅಂಗಲಾಚಿ ಬೇಡಿಕೊಂಡನು. ಆ ಬಳಿಕ ಸುಭದ್ರೆಯನ್ನು ಅರ್ಜುನನಿಗೆ ವಿಧಿವತ್ತಾಗಿ ವಿವಾಹ ಮಾಡಿಕೊಡಲಾಯಿತು. ಸುಭದ್ರೆಯಲ್ಲಿ ಅಭಿಮನ್ಯು ಜನಿಸಿದನು. ಅಭಿಮನ್ಯುವಿನ ಅಕಾಲ ಮರಣದಿಂದ ಸುಭದ್ರೆ ತುಂಬ ದುಃಖಿತಳಾದಳು. ಆದರೆ ಅವಳು ಪರೀಕ್ಷಿತನ ಜನನದಿಂದ ತುಂಬ ಆನಂದಪಟ್ಟಳು. ಕ್ಲೇಶದಲ್ಲೂ ನೆಮ್ಮದಿ ಹೊಂದಿದಳು. ಶ್ಲೋಕ 5. ಪ್ರತಿಉಜ್ಜಗ್ಮು ಪ್ರಹರ್ಷೇಣ ಪ್ರಾಣಮಂ ತನ್ವೈವಾಗತಂ ಅಭಿಸಂಗಮ್ಯ ವಿಧಿವತ್ ಪರಿಷ್ವಂಗಾಭಿವಾದನೈ. ಪ್ರತಿ ಕಡೆಗೆ ಉಜ್ಜಗ್ಮು ಹೋದರು, ಪ್ರಹರ್ಷೇಣ ಅತಿಯಾದ ಸಂತಸದಿಂದ, ಪ್ರಾಣಂ ಜೀವವು, ತನ್ವಃ ಶರೀರದ, ಇವ ಹಾಗೆ, ಆಗತಂ ಹಿಂದಿರುಗಿದ, ಅಭಿಸಂಗಮ್ಯ ಸಮೀಪಿಸುತ್ತಾ, ವಿಧಿವತ್ ಕ್ರಮವಾಗಿ, ಪರಿಷ್ವಂಗ ಆಲಿಂಗನ, ಅಭಿವಾದನೈ ವಂದನಗಳಿಂದ. ಅನುವಾದ: ತಮ್ಮ ದೇಹಕ್ಕೆ ಜೀವ ಮರಳಿ ಬಂತೋ ಎಂಬಂತೆ ಅವರೆಲ್ಲ ಪರಮಾನಂದದಿಂದ ಅವನ ಬಳಿ ಬಂದರು. ಅವರು ವಂದನೆಗಳನ್ನು ವಿನಿಮಯ ಮಾಡಿಕೊಂಡರು, ಪರಸ್ಪರ ಆಲಿಂಗಿಸಿಕೊಂಡು ಸ್ವಾಗತಿಸಿದರು. ಭಾವಾರ್ಥ: ಪ್ರಜ್ಞೆಯ ಅನುಪಸ್ಥಿತಿಯಲ್ಲಿ ಶರೀರದ ಅಂಗಾಂಗಗಳು ನಿಷ್ಕ್ರಿಯವಾಗಿರುತ್ತವೆ. ಆದರೆ ಪ್ರಜ್ಞೆ ಮರಳಿದಾಗ ಅಂಗಾಂಗಗಳು, ಇಂದ್ರಿಯಗಳು ಸಕ್ರಿಯವಾಗುತ್ತವೆ. ಅಸ್ತಿತ್ವ ತಾನಾಗಿ ಆನಂದಮಯವಾಗುತ್ತದೆ. ಕೌರವ ಕುಟುಂಬದ ಸದಸ್ಯರಿಗೆ ವಿದುರನು ಅದೆಷ್ಟು ಪ್ರೀತಿ ಪಾತ್ರನಾಗಿದ್ದನೆಂದರೆ, ಅರಮನೆಯಲ್ಲಿ ಅವನು ಬಹಳ ಕಾಲ ಇಲ್ಲದುದರಿಂದಾಗಿ ನಿಷ್ಕ್ರಿಯತೆ ಆವರಿಸಿದೆಯೋ ಎನ್ನುವಂತಾಗಿತ್ತು. ಅವರೆಲ್ಲರೂ ವಿದುರನಿಂದ ತೀವ್ರ ಅಗಲಿಕೆಯನ್ನು ಅನುಭವಿಸಿದ್ದರು. ಆದ್ದರಿಂದಲೇ ಅವನು ಅರಮನೆಗೆ ಮರಳಿ ಬಂದಾಗ ಎಲ್ಲರೂ ಆನಂದಭರಿತರಾದರು. ಶ್ಲೋಕ 6. ಮುಮುಚುಃ ಪ್ರೇಮ ಬಾಷ್ಪೌಘಂ ವಿರಹ ಉತ್ಕಂಠ್ಯ ಕಾತರಾಂ ರಾಜಾ ತಮರ್ಹಯಾಂಚಕ್ರೇ ಕೃತಾಸನ ಪರಿಗ್ರಹಂ. ಮುಮುಚುಃ ಸುರಿಸಿದರು,
ಪ್ರೇಮ ಪ್ರೀತಿಯ ಬಾಷ್ಪವೋಗಂ ಭಾವೋತ್ಕಟತೆಯ ಕಣ್ಣೀರನ್ನು ವಿರಹ ಅಗಲಿಕೆಯ ಔತ್ಕಂಠ್ಯ ವ್ಯಾಕುಲತೆಯಿಂದ ಕಾತರ ವ್ಯಥೆಗೊಂಡವರಾಗಿ ರಾಜ ಯುಧಿಷ್ಠಿರ ಮಹಾರಾಜನು ತಮ್ ವಿದುರನಿಗೆ ಅರ್ಹಯಾಂ ಚಕ್ರೆ ಸ್ವಾಗತ ಸತ್ಕ್ರಿಯೆಯನ್ನ ಮಾಡಿದನು. ಕೃತ ಮಾಡಿದ ಆಸನದ ಪರಿಗ್ರಹಂ ವ್ಯವಸ್ಥೆಯನ್ನು. ಅನುವಾದ: ವ್ಯಾಕುಲತೆ ಮತ್ತು ಸುದೀರ್ಘ ಅಗಲಿಕೆಯಿಂದ ಅವರೆಲ್ಲ ಪ್ರೇಮ ಬಾಷ್ಪಗರೆದರು. ಆ ಬಳಿಕ ರಾಜನಾದ ಯುಧಿಷ್ಠಿರ ಅವನನ್ನ ಆಸನದಲ್ಲಿ ಕುಳ್ಳಿರಿಸಿ ಸ್ವಾಗತ ಸತ್ಕಾರವನ್ನ ಏರ್ಪಡಿಸಿದನು. ಶ್ಲೋಕ 7. ತಂ ಭುಕ್ತವಂತಂ ವಿಶ್ರಾಂತಮಾಸೀನಂ ಸುಖಮಾಸನೆ ಪ್ರಾಶ್ರಯಾವನತೋ ರಾಜ ಪ್ರಾಹ ತೇಷಾಂ ಚ ಶೃಣ್ವತಾಂ. ತಂ ಅವನನ್ನು, ವಿದುರನನ್ನು, ಭುಕ್ತವಂತಂ ಸಂತೃಪ್ತನಾಗಿ ಊಟ ಮಾಡಿದ, ವಿಶ್ರಾಂತಂ ವಿಶ್ರಾಂತಿ ಪಡೆದ, ಆಸೀನಂ ಕುಳಿತ, ಸುಖಂ ಆಸನೆ ಸುಖಾಸನದಲ್ಲಿ, ಪ್ರಶ್ರಯ ಅವನತಃ ಸಹಜವಾಗಿ ಬಹುಶಾಂತ ಮತ್ತು ವಿನೀತನಾದ ರಾಜ ಯುಧಿಷ್ಠಿರ ಮಹಾರಾಜನು ಪ್ರಾಹ ಹೇಳತೊಡಗಿದನು, ತೇಷಾಂಚ ಮತ್ತು ಅವರಿಂದ, ಶೃಣ್ವತಾಂ ಕೇಳಲ್ಪಟ್ಟಿತು. ಅನುವಾದ: ವಿದುರನು ಹೊಟ್ಟೆ ತುಂಬ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆದ ಬಳಿಕ ಸುಖವಾಗಿ ಕುಳಿತಿದ್ದನು. ಆಗ ರಾಜನು ಅವನನ್ನು ಕುರಿತು ಮಾತನಾಡತೊಡಗಿದನು. ಅಲ್ಲಿ ಇದ್ದವರೆಲ್ಲರೂ ಅದನ್ನು ಆಲಿಸುತ್ತಿದ್ದರು. ಭಾವಾರ್ಥ: ರಾಜನಾದ ಯುಧಿಷ್ಠಿರನು ತನ್ನ ಕುಟುಂಬದ ಸದಸ್ಯರ ವಿಷಯದಲ್ಲಿ ಕೂಡ ಸ್ವಾಗತ ಸತ್ಕಾರದಲ್ಲಿ ನಿಪುಣನಾಗಿದ್ದನು. ಆ ಕುಟುಂಬದ ಎಲ್ಲ ಸದಸ್ಯರು ಆಲಿಂಗನ, ವಿನಿಮಯ ಮತ್ತು ಪ್ರಣಾಮಗಳಿಂದ ವಿದುರನನ್ನು ಸ್ವಾಗತಿಸಿದರು. ಆ ಬಳಿಕ ಸ್ನಾನ ಮತ್ತು ಪುಷ್ಕಳ ಭೋಜನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಆಮೇಲೆ ಸಾಕಷ್ಟು ವಿಶ್ರಾಂತಿಯನ್ನು ಒದಗಿಸಲಾಯಿತು. ವಿಶ್ರಾಂತಿ ಮುಗಿದ ಬಳಿಕ ಕುಳಿತುಕೊಳ್ಳಲು ಸುಖಾಸನವನ್ನು ನೀಡಲಾಯಿತು. ಆನಂತರ ರಾಜನು ಆವರೆಗೆ ನಡೆದ ಕೌಟುಂಬಿಕ ಹಾಗೂ ಇತರ ವಿಷಯಗಳನ್ನು ಕುರಿತು ಮಾತನಾಡಿದನು. ಅದು ಆಪ್ತ ಗೆಳೆಯನನ್ನು ಅಥವಾ ಶತ್ರುವನ್ನು ಕೂಡ ಸ್ವಾಗತಿಸಿ ಸತ್ಕರಿಸುವ ಕ್ರಮ. ಭಾರತೀಯ ನೀತಿ ಶಾಸ್ತ್ರದ ಪ್ರಕಾರ ಮನೆಗೆ ಆಗಮಿಸಿದ ಶತ್ರುವನ್ನು ಕೂಡ ಅವನು ಯಾವುದೇ ಆತಂಕದ ಸನ್ನಿವೇಶವನ್ನು ಅನುಭವಿಸದಂತೆ ಸ್ವಾಗತಿಸಿ ಸತ್ಕರಿಸಬೇಕು. ವೈರಿಗೆ ಸದಾ ತನ್ನ ವೈರಿಯ ಭಯವಿರುತ್ತದೆ. ಆದರೆ ಮನೆಗೆ ಆಗಮಿಸಿದಾಗ ತನ್ನ ವೈರಿಯಿಂದ ಇಂತಹ ಸ್ಥಿತಿಯೊದಗಬಾರದು. ಇದರರ್ಥ ಮನೆಗೆ ಆಗಮಿಸಿದ ವ್ಯಕ್ತಿಯನ್ನು ಸಂಬಂಧಿಯಂತೆ ಉಪಚರಿಸಬೇಕು. ಅಂದ ಮೇಲೆ ಕುಟುಂಬದ ಎಲ್ಲರ ಹಿತೈಷಿಯಾದ ವಿದುರನಂತಹ ಕುಟುಂಬದ ಸದಸ್ಯನ ಬಗ್ಗೆ ಹೇಳಬೇಕಾದ್ದೇನಿದೆ. ಹೀಗೆ ಯುಧಿಷ್ಠಿರ ಮಹಾರಾಜನು ಎಲ್ಲ ಸದಸ್ಯರ ಎದುರಲ್ಲಿ ಮಾತನಾಡಲು ಆರಂಭಿಸಿದನು. ಶ್ಲೋಕ 8. ಅಪಿ ಸ್ಮರಥಾನೋ ಯುಷ್ಮತ್ ಪಕ್ಷ ಛಾಯಾ ಸಮೇದಿತಾನ್ ವಿಪದ್ಗಣಾದ್ವಿಷಾಜ್ಞಾಂ ದೇರ್ಮೋಚಿತಾ ಯತ್ಸಮಾಕೃತಃ. ಯುಧಿಷ್ಠಿರ ಉವಾಚ. ಯುಧಿಷ್ಠಿರ ಮಹಾರಾಜನು ಹೇಳಿದನು, ಅಪಿ ಎಲ್ಲಾದರೂ, ಸ್ಮರಥ ನೆನಪಿಸಿಕೊಳ್ಳುವಿರಾ, ನಮಗೆ ಯುಷ್ಮತ್ ನಿಮ್ಮಿಂದ, ಪಕ್ಷ ಅಕ್ಕಿಯ ರೆಕ್ಕೆಗಳಂತೆ ನಮ್ಮತ್ತ ಪಕ್ಷಪಾತ ತೋರುವ, ಛಾಯಾ ರಕ್ಷಣೆಯ, ಸಮೇದಿತಾನ್ ನಿಮ್ಮಿಂದ ಬೆಳೆಸಲ್ಪಟ್ಟವರಾದ ನಾವು, ವಿಪತ್ಗಣಾನ್ ನಾನಾ ರೀತಿಯ ಆಪತ್ತುಗಳಿಂದ, ವಿಷಪ್ರಾಶನ ಅಗ್ನಿ ಅದೇ ಬೆಂಕಿ ಹಚ್ಚುವುದರಿಂದ, ಮೋಚಿತಃ ಬಿಡುಗಡೆಗೊಂಡವರಾಗಿ, ಯತ್ ಯಾವುದನ್ನು ಮಾಡಿದರೋ, ಸ ಜೊತೆಗೆ, ಮಾತೃಕ ನಮ್ಮ ತಾಯಿಯ. ಅನುವಾದ: ಯುಧಿಷ್ಠಿರ ಮಹಾರಾಜನು ನುಡಿದನು,
ಚಿಕ್ಕಪ್ಪ, ಎಲ್ಲ ಬಗೆಯ ಆಪತ್ತುಗಳಿಂದ ನೀವು ನಮ್ಮನ್ನು, ನಮ್ಮ ತಾಯಿಯನ್ನು ಹೇಗೆ ಸದಾ ರಕ್ಷಿಸಿದಿರಿ ಎಂಬುದು ನಿಮಗೆ ನೆನಪಿದೆಯೇ? ನಿಮ್ಮ ಪಕ್ಷಪಾತವು ಪಕ್ಷಿಯ ರೆಕ್ಕೆಗಳಂತೆ ವಿಷಭೋಜನ ಮತ್ತು ಗೃಹ ದಹನಗಳಿಂದ ನಮ್ಮನ್ನು ರಕ್ಷಿಸಿತು. ಭಾವಾರ್ಥ: ಎಳೆಯ ವಯಸ್ಸಿನಲ್ಲೇ ಪಾಂಡು ಮೃತನಾದ್ದರಿಂದ ಅವನ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮತ್ತು ವಿಧವೆ ಕುಂತಿ ಕುಟುಂಬದ ಹಿರಿಯ ಸದಸ್ಯರ ಅದರಲ್ಲೂ ಭೀಷ್ಮಾಚಾರ್ಯ ಮತ್ತು ಮಹಾತ್ಮನಾದ ವಿದುರನ ವಿಶೇಷ ಕಾಳಜಿಗೆ ಪಾತ್ರರಾದರು. ಪಾಂಡವರ ರಾಜಕೀಯ ಸ್ಥಿತಿಯಿಂದಾಗಿ ವಿದುರನು ಹೆಚ್ಚು ಕಡಿಮೆ ಅವರ ಪಕ್ಷಪಾತಿಯಾಗಿದ್ದನು. ಪಾಂಡು ಮಹಾರಾಜನ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಬಗ್ಗೆ ಧೃತರಾಷ್ಟ್ರನು ಸಮಾನವಾದ ಕಾಳಜಿಯನ್ನು ಹೊಂದಿದ್ದರೂ ಕೂಡ ಅವನು ವಂಚಕರ ಪಕ್ಷಕ್ಕೆ ಸೇರಿದವನಾಗಿದ್ದನು. ಅವನು ಪಾಂಡುವಿನ ಸಂತತಿಯಿಂದ ಕೈ ತೊಳೆದುಕೊಂಡು ತನ್ನ ಮಕ್ಕಳನ್ನು ಅವರ ಸ್ಥಾನಕ್ಕೇರಿಸಿ ರಾಜನನ್ನಾಗಿ ಮಾಡಬೇಕೆಂದು ಬಯಸಿದನು. ಮಹಾತ್ಮನಾದ ವಿದುರನು ಧೃತರಾಷ್ಟ್ರ ಮತ್ತು ಅವನ ತಂಡದ ವಂಚನೆಯನ್ನು ತಿಳಿಯಬಲ್ಲವನಾಗಿದ್ದನು. ಅವನು ತನ್ನ ಹಿರಿಯಣ್ಣ ಧೃತರಾಷ್ಟ್ರನಿಗೆ ವಿಶ್ವಾಸಪೂರ್ಣ ಸೇವಕನಾಗಿದ್ದರೂ ತನ್ನ ಮಕ್ಕಳಿಗಾಗಿಯೇ ಆತ ಹೊಂದಿರುವ ರಾಜಕೀಯ ಗುರಿಯನ್ನು ಮೆಚ್ಚುತ್ತಿರಲಿಲ್ಲ. ಆದ್ದರಿಂದ ಅವನು ಪಾಂಡವರ ಮತ್ತು ಅವರ ವಿಧವೆ ತಾಯಿಯ ರಕ್ಷಣೆಯ ಬಗ್ಗೆ ಅತ್ಯಂತ ಜಾಗರೂಕನಾಗಿದ್ದನು. ಹೀಗಾಗಿ ಅವನು ಪಾಂಡವರ ಪಕ್ಷ ವಹಿಸಿ ಮಾತನಾಡುತ್ತಿದ್ದ. ಅವನ ಸಹಜ ನೋಟಕ್ಕೆ ಇಬ್ಬರೂ ಸಮಾನ ಪ್ರೀತಿಪಾತ್ರರಾಗಿದ್ದರೂ ಧೃತರಾಷ್ಟ್ರನ ಮಕ್ಕಳಿಗಿಂತ ಪಾಂಡವರಿಗೆ ಪ್ರಾಮುಖ್ಯ ನೀಡುತ್ತಿದ್ದನು. ದಾಯಾದಿಗಳ ವಿರುದ್ಧ ನಡೆಸುತ್ತಿದ್ದ ಕುಯುಕ್ತಿಗಾಗಿ ದುರ್ಯೋಧನನನ್ನು ದಂಡಿಸುತ್ತಿದ್ದರೂ ವಿದುರನು ತನ್ನ ಸೋದರ ಪುತ್ರರ ಇಬ್ಬಣಗಳನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದನು. ಹಿರಿಯಣ್ಣನು ಅವನ ಮಕ್ಕಳಿಗೆ ಉತ್ತೇಜನ ಕೊಡುತ್ತಿದ್ದ ನೀತಿಯನ್ನ ವಿದುರನು ಯಾವಾಗಲೂ ಟೀಕಿಸುತ್ತಿದ್ದನು. ಅದೇ ಕಾಲಕ್ಕೆ ಪಾಂಡವರಿಗೆ ವಿಶೇಷ ರಕ್ಷಣೆ ಒದಗಿಸುವುದರಲ್ಲಿ ಸದಾ ಎಚ್ಚರದಿಂದಿರುತ್ತಿದ್ದನು. ಅರಮನೆಯ ರಾಜಕೀಯದಲ್ಲಿನ ಈ ವಿವಿಧ ಚಟುವಟಿಕೆಗಳಿಂದಾಗಿ ವಿದುರನು ಪಾಂಡವ ಪಕ್ಷಪಾತಿ ಎಂದೇ ಪ್ರಖ್ಯಾತನಾಗಿದ್ದನು. ವಿದುರನು ಸುದೀರ್ಘ ತೀರ್ಥಯಾತ್ರೆಗೆಂದು ಮನೆಯಿಂದ ಹೊರಟು ಹೋಗುವುದಕ್ಕೆ ಮೊದಲು ನಡೆದ ಇತಿಹಾಸವನ್ನೇ ಈ ಮಹಾರಾಜ ಯುಧಿಷ್ಠಿರ ಇಲ್ಲಿ ಉಲ್ಲೇಖಿಸಿದ್ದಾನೆ. ಮಹಾಕುಟುಂಬನಾಶದ ಕುರುಕ್ಷೇತ್ರ ಯುದ್ಧದ ನಂತರವೂ ಅಭಿವೃದ್ಧಿ ಹೊಂದಿದ ತನ್ನ ಸೋದರ ಪುತ್ರರ ಬಗ್ಗೆ ವಿದುರನು ಎಂದಿನಂತೆ ಕರುಣಾಳುವು ಪಕ್ಷಪಾತಿಯೂ ಆಗಿರುವುದನ್ನು ಮಹಾರಾಜ ಯುಧಿಷ್ಠಿರನು ಅವನಿಗೆ ಜ್ಞಾಪಿಸಿದನು. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಧೃತರಾಷ್ಟ್ರನ ನೀತಿ ತನ್ನ ಸೋದರ ಪುತ್ರರನ್ನು ಸದ್ದಿಲ್ಲದೆ ನಾಶ ಮಾಡುವುದೇ ಆಗಿತ್ತು. ಆದ್ದರಿಂದ ವಾರಣಾವತದಲ್ಲಿ ಮನೆಯೊಂದನ್ನು ಕಟ್ಟುವಂತೆ ಪುರೋಚನನಿಗೆ ಆಜ್ಞೆ ಮಾಡಿದನು. ಕಟ್ಟಡ ಸಿದ್ಧವಾದ ಬಳಿಕ ತನ್ನ ಸೋದರನ ಕುಟುಂಬ ಅಲ್ಲಿ ಕೆಲ ಕಾಲ ವಾಸ ಮಾಡಬೇಕೆಂದು ಧೃತರಾಷ್ಟ್ರ ಬಯಸಿದನು. ರಾಜಕುಲದ ಸದಸ್ಯರೆಲ್ಲರ ಎದುರಿಗೆ ಪಾಂಡವರು ಅಲ್ಲಿಗೆ ಹೊರಟಾಗ ಧೃತರಾಷ್ಟ್ರನ ಭಾವಿ ಯೋಜನೆಯ ಬಗ್ಗೆ ವಿದುರನು ಚಾತುರ್ಯದಿಂದ ಪಾಂಡವರಿಗೆ ಸೂಚನೆ ಇತ್ತನು. ಇದನ್ನು ಮಹಾಭಾರತದಲ್ಲಿ ಆದಿಪರ್ವ 114ರಲ್ಲಿ ಸ್ಪಷ್ಟವಾಗಿ ವರ್ಣಿಸಲಾಗಿದೆ. ವಿದುರನು ಪರ್ಯಾಯವಾಗಿ ಹೀಗೆ ಸೂಚಿಸಿದನು: ಕಬ್ಬಿಣ ಇಲ್ಲವೇ ಇತರ ಲೋಹ ವಸ್ತುಗಳಿಂದ ತಯಾರಿಸಿದರ ಆಯುಧ ವೈರಿಯನ್ನು ಕೊಲ್ಲುವಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹರಿತವಾಗಿರುತ್ತದೆ. ಇದನ್ನು ತಿಳಿದವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ನಿಜ ಹೇಳಬೇಕೆಂದರೆ ಪಾಂಡವ ಸಮೂಹವನ್ನು ಕೊಲ್ಲುವುದಕ್ಕಾಗಿಯೇ ವಾರಣಾವತಕ್ಕೆ ಕಳಿಸಲಾಗುತ್ತಿದೆ ಎಂದು ವಿದುರ ಸೂಚನೆ ಕೊಟ್ಟನು. ತನ್ಮೂಲಕ ಅವರ ಹೊಸ ನಿವಾಸದ ಅರಮನೆಯಲ್ಲಿ ತುಂಬ ಜಾಗರೂಕರಾಗಿರಬೇಕೆಂದು ಅವನು ಯುಧಿಷ್ಠಿರನನ್ನು ಎಚ್ಚರಿಸಿದ. ಅವನು ಬೆಂಕಿಯ ಸೂಚನೆಯನ್ನು ಕೊಟ್ಟನು. ಬೆಂಕಿ ಆತ್ಮವನ್ನ ನಾಶ ಮಾಡಲಾರದು, ಆದರೆ ಭೌತಿಕ ದೇಹವನ್ನ ಲಯಗೊಳಿಸಬಲ್ಲದು. ಆತ್ಮವನ್ನ ರಕ್ಷಿಸಿಕೊಳ್ಳಬಲ್ಲವನು ಬದುಕಬಲ್ಲ ಎಂದು ಹೇಳಿದನು.
ಮಹಾರಾಜ ಯುಧಿಷ್ಠಿರ ಮತ್ತು ವಿದುರರ ನಡುವೆ ನಡೆದ ಈ ಪರ್ಯಾಯ ಸಂಭಾಷಣೆಯನ್ನು ಕುಂತಿಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಹಾಗಾಗಿ ಈ ಸಂಭಾಷಣೆಯ ತಾತ್ಪರ್ಯವೇನೆಂದು ಕುಂತಿ ತನ್ನ ಮಗನನ್ನು ವಿಚಾರಿಸಿದಾಗ, ತಾವು ಹೊರಟಿರುವ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುವ ಸೂಚನೆ ಇದೆ ಎಂದು ವಿದುರನು ಮಾತಿನಿಂದ ಸ್ವಯಂ ಸ್ಪಷ್ಟವಾಗುತ್ತದೆ ಎಂದು ಯುಧಿಷ್ಠಿರನು ಉತ್ತರಿಸಿದನು. ಸ್ವಲ್ಪ ಕಾಲದಲ್ಲೇ ವಿದುರನು ಒಬ್ಬ ದೂತನ ಮೂಲಕ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಆ ಮನೆಗೆ ಗೃಹಪಾಲಕನೇ ಬೆಂಕಿ ಹಚ್ಚುವನೆಂದು ತಿಳಿಸಿದನು. ತಮ್ಮ ತಾಯಿಯೊಂದಿಗೆ ಪಾಂಡವರೆಲ್ಲ ಸಾಯಲೆಂದು ಧೃತರಾಷ್ಟ್ರ ಹೂಡಿದ ಕುತಂತ್ರ ಇದಾಗಿತ್ತು. ವಿದುರ ನೀಡಿದ ಎಚ್ಚರಿಕೆಯಿಂದಾಗಿ ಪಾಂಡವರು ಸುರಂಗ ಮಾರ್ಗದಿಂದ ಪಾರಾದರು. ಇದರಿಂದ ಪಾಂಡವರ ಸಾವನ್ನು ಅದೆಷ್ಟು ಖಚಿತವಾಗಿ ನಂಬಿದರೆಂದರೆ, ಧೃತರಾಷ್ಟ್ರನು ಹರ್ಷಾತಿಶಯದಿಂದ ಪಾಂಡವರಿಗೆ ಮರಣಾನಂತರದ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದನು. ಶೋಕಾಚರಣೆಯ ದಿನಗಳಲ್ಲಿ ಅರಮನೆಯ ಜನರೆಲ್ಲ ಮಿತಿಮೀರಿ ದುಃಖಿಸುತ್ತಿದ್ದರು. ಆದರೆ ವಿದುರನಿಗೆ ಹಾಗಾಗಲಿಲ್ಲ, ಏಕೆಂದರೆ ಪಾಂಡವರು ಬೇರೆಲ್ಲೋ ಬದುಕಿದ್ದಾರೆಂದು ಅವನಿಗೆ ತಿಳಿದಿತ್ತು. ಇಂತಹ ಎಷ್ಟೋ ಆಪತ್ತುಗಳ ನಿದರ್ಶನವಿದೆ. ಪ್ರತಿಯೊಂದರಲ್ಲೂ ವಿದುರ ಒಂದು ಕಡೆ ಪಾಂಡವರಿಗೆ ರಕ್ಷಣೆ ಕೊಟ್ಟನು, ಇನ್ನೊಂದು ಕಡೆ ಇಂತಹ ನಯವಂಚಕತನದಿಂದ ತನ್ನಣ್ಣ ಧೃತರಾಷ್ಟ್ರನನ್ನು ನಿಗ್ರಹಿಸಲು ಪ್ರಯತ್ನ ಪಟ್ಟನು. ಆದ್ದರಿಂದ ಪಕ್ಷಿ ತನ್ನ ಅಂಡಗಳನ್ನ ತನ್ನ ಪಕ್ಷಗಳಿಂದಲೇ ರಕ್ಷಿಸಿಕೊಳ್ಳುವಂತೆ ವಿದುರನು ಯಾವಾಗಲೂ ಪಾಂಡವ ಪಕ್ಷಪಾತಿಯಾಗಿದ್ದನು. ಶ್ಲೋಕ 9. ಕಯಾರುತ್ಯಾವರ್ತಿತಂ ವಶ್ಚರದ್ವೀಕ್ಷಿತಿಮಂಡಲಂ ತೀರ್ಥಾನಿ ಕ್ಷೇತ್ರ ಮುಖ್ಯಾನಿ ಸೇವಿತಾನಿಹ ಭೂತಲೆ. ಕಯ ಯಾವ, ವೃತ್ತಿಯಿಂದ ವರ್ತಿತಂ ನಿಮ್ಮ ಜೀವನವು ಪಾಲಿತವಾಯಿತು, ವಹ ತಮ್ಮಿಂದ, ಚರದ್ಭಿ ಸಂಚರಿಸುವಾಗ, ಕ್ಷಿತಿ ಮಂಡಲಂ ಭೂಮಿಯ ಮೇಲೆ, ತೀರ್ಥಾನಿ ಯಾತ್ರಾ ಸ್ಥಳಗಳು, ಕ್ಷೇತ್ರ ಮುಖ್ಯಾನಿ ಮುಖ್ಯವಾದ ಪುಣ್ಯ ಸ್ಥಳಗಳು, ಸೇವಿತಾನಿ ತಮ್ಮಿಂದ ಸೇವಿಸಲ್ಪಟ್ಟಿತು, ಇಹ ಈ ಭೂತಲೆ ಭೂಮಿಯ ಮೇಲೆ. ಅನುವಾದ: ಭೂತಲದಲ್ಲಿ ಸಂಚರಿಸುತ್ತಿರುವಾಗ ನೀವು ಜೀವಿಕೆಯನ್ನು ಹೇಗೆ ನಿರ್ವಹಿಸಿದಿರಿ? ಯಾವ ಪುಣ್ಯ ಸ್ಥಳಗಳಲ್ಲಿ, ಯಾವ ತೀರ್ಥಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಿರಿ? ಭಾವಾರ್ಥ: ಕೌಟುಂಬಿಕ ವ್ಯವಹಾರಗಳಿಂದ, ವಿಶೇಷವಾಗಿ ರಾಜಕೀಯ ಕುಯುಕ್ತಿಗಳಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳಲು ವಿದುರನು ಅರಮನೆಯಿಂದ ಹೊರಟನು. ಇಲ್ಲಿ ಹಿಂದೆ ಉಲ್ಲೇಖಿಸಲಾದಂತೆ ದುರ್ಯೋಧನನು ಅವನನ್ನು ಶೂದ್ರಾಣಿಯ ಮಗನೆಂದು ಕರೆಯುವ ಮೂಲಕ ಕಾರ್ಯತಃ ಅವಮಾನಿಸಿದ್ದನು. ತನ್ನ ಅಜ್ಜಿಯ ವಿಷಯದಲ್ಲಿ ಲಘುವಾಗಿ ಮಾತನಾಡುವುದು ಅಂತಹ ಅಧಿಕ ಪ್ರಸಂಗವೇನೂ ಅಲ್ಲ. ವಿದುರನ ತಾಯಿ ಶೂದ್ರಾಣಿಯಾಗಿದ್ದರೂ ದುರ್ಯೋಧನನಿಗೂ ಅಜ್ಜಿಯಾಗುತ್ತಾಳೆ. ಅಜ್ಜಿ ಮೊಮ್ಮಕ್ಕಳ ಮಧ್ಯೆ ಕೆಲವೊಮ್ಮೆ ತಮಾಷೆಯ ಮಾತಿಗೆ ಅವಕಾಶವಿದೆ. ಆದರೆ ಆ ಟೀಕೆ ನಿಜವಾದ ಸಂಗತಿಯಾದ್ದರಿಂದ ವಿದುರನಿಗೆ ರುಚಿಸದ ಮಾತಾಯಿತು. ಅವನು ಅದನ್ನು ನೇರವಾದ ಅವಮಾನವೆಂದೇ ಸ್ವೀಕರಿಸಿದನು. ಆದ್ದರಿಂದ ಪಿತೃ ಸಂಬಂಧಿ ಗೃಹವನ್ನು ತೊರೆದು ಹೋಗಲು ನಿಶ್ಚಯಿಸಿದನು. ವಿರಕ್ತ ಜೀವನಕ್ಕೆ ಸಿದ್ಧನಾದನು. ಈ ಸಿದ್ಧತೆಯ ಹಂತವನ್ನೇ ವಾನಪ್ರಸ್ಥಾಶ್ರಮವೆಂದು ಕರೆಯಲಾಗಿದೆ. ಇದು ಯಾತ್ರೆಗೆ ಮತ್ತು ಭೂತಲದಲ್ಲಿರುವ ಪುಣ್ಯ ಸ್ಥಳಗಳ ಸಂದರ್ಶನಕ್ಕಾಗಿ ನಡೆಸುವ ನಿವೃತ್ತ ಜೀವನ. ವೃಂದಾವನ, ಹರಿದ್ವಾರ, ಜಗನ್ನಾಥಪುರಿ, ಪ್ರಯಾಗಗಳಂತಹ ಭಾರತದ ಪುಣ್ಯ ಸ್ಥಳಗಳಲ್ಲಿ ಅನೇಕ ಮಹಾಭಕ್ತರಿದ್ದಾರೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಬಯಸುವ ವ್ಯಕ್ತಿಗಳಿಗೆ ಈಗಲೂ ಉಚಿತವಾದ ಛತ್ರಗಳಿವೆ. ವಿದುರನು ತನ್ನ ಜೀವನ ನಿರ್ವಹಣೆಗೆ ಉಚಿತವಾದ ಛತ್ರಗಳನ್ನು ಆಶ್ರಯಿಸಿದ್ದನೋ ಹೇಗೆ ಎಂದು ತಿಳಿಯಲು ಯುಧಿಷ್ಠಿರ ಮಹಾರಾಜನು ಕುತೂಹಲಿಯಾಗಿದ್ದನು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ನಿನ್ನೆ ಇರ್ಲಿಲ್ವಾ ಮಾತಾಜಿ? ಇಲ್ಲ ಮಾತಾಜಿ, ನಿನ್ನೆ ಮೊನ್ನೆ ಇರ್ಲಿಲ್ಲ ಮಾತಾಜಿ. ಹುಷಾರ್. ಓಕೆ. ಹರೇ ಥ್ಯಾಂಕ್ ಯು. ಹರೇ ಕೃಷ್ಣ.